विघ्नेशाय श्रेये गुरुगणाधिपतये नमः। ವಿಘ್ನರಾಜನ ಬೆಳೆದು ಸಂಸ್ತುತಿಸಿ ಅಪನಿಧಿಯ ಮನೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಮುಜಗೆ ಬಡ ಮರುದವನಿ ಬೆನು ಈ ಕಥಾಮೃತವ ಮದಕ್ಷಿಣೆ ಎಂದುಕೊಂಡಿದ್ದೀರಿ. ಬಂದಂತಹ ಕಾರ್ಯಗಳು
ಅದು ಮುಳ್ಳಿನ ಹಾಸಿಗೆ. ಆ, ಯಾವತ್ತೂ ಪಾದ ತಪ್ಪಿದ್ದಲ್ಲ. ಅದು ಅದು ಹಿರಿಯರು ಕೊಟ್ಟಂತ ಅಧಿಕಾರ ಸಿಕ್ಕಿತ್ತು ಅಂತ ಅಹಂಕಾರದಲ್ಲಿ ಬೆರೆಯುವುದಲ್ಲ. ಮತ್ತೆ? ಅದರ ಮರ್ಯಾದೆಯನ್ನು ಉಳಿಸಿಕೊಳ್ಳುವುದು ಅರಸನಾದವನ ಕರ್ತವ್ಯ. ಅದರಂತೆ ಈ ಕಾಮರೂಪಪುರದಲ್ಲಿ ಯಾರಿಗೂ ಯಾವ ರೀತಿಯೂ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡು ಬರ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಒಬ್ಬ ಅರಸನಾಗಿದ್ರೆ ಆತನಿಗೆ ಸಮರ್ಥ ಮಂತ್ರಿ ಬೇಕು. ಮಂತ್ರಿ ಇದ್ರೆ ಮಾತ್ರ ಆ ರಾಜ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಸಮಸ್ಯೆಗಳು ಬರುವುದೇ ಯಾಕೆ? ಕಾರಣ ಅಲ್ಲಿನ ಆಳ್ವಿಕೆ ಸರಿಗಳಿಂದ ಮಾತ್ರ ಸಮಸ್ಯೆಗಳು ಬರುವುದಿಲ್ಲ. ನಮ್ಮಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗೆಂತ ಅರಸನಾದವ ಪಟ್ಟವನ್ನೇರಿದಾಗ ಮಾಡಬೇಕಂತೇನು? ಅದಕ್ಕಾಗಿ ನಾನೇನು ಮಾಡ್ತೇನೆ ಗೊತ್ತೇ? ಈ ಮಾತು ಯಾಕೆ ಹೇಳ್ತೇನೆ? ನಾನು ಸಿಂಹಾಸನ ಏನಿರುತ್ತಾ ಸುಬ್ರಹ್ಮಣ್ಯ ಹಿರಿಯರ ಬಾಯಿಂದ ಬಂದ ಮಾತು. ಅರಸನೊಬ್ಬನೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗಿಲ್ಲ, ಪಟ್ಟದ ಅರಸಿಬೇಕು ಅಂತ. ಹಾಗೆಂತ ಅರಸನಾದವ ಯಾವುದಾದ್ರೂ ಒಂದು ಹೆಣ್ಣುಗಳನ್ನು ಮದುವೆಯಾಗುವುದಕ್ಕಾಗ್ತದೆ. ಅದಕ್ಕಾಗಿ ನಮ್ಮ ಮನತನದ ಯೋಗ್ಯತೆಗೆ ಸರಿಯಾದಂತಹ ಒಬ್ಬಲಾಕ ಹೆಣ್ಣನ್ನು ಸುಲಕ್ಷಣೆ ಎಂಬಂತೆ ಹೆಣ್ಣನ್ನು ನೋಡಿದ್ದಾಯಿತು. ವಿಜೃಂಭಣೆಯಿಂದ ನನ್ನ ಅವಳ ಕಲ್ಯಾಣವು ನಡೆದು ಹೋಯಿತು. ಏನು ಮಾಡೋಣ ಹೇಳಿ? ಮದುವೆ ಆದ ಮೇಲೆ ದಾಂಪತ್ಯ ನೋಡಿ, ಅದರಂತೆ ವರುಷವೊಂದು ಕಳೆದದ್ದೇ ಕಳೆದದ್ದು. ಅದು ನಮ್ಮ ಮಡದಿ ಗರ್ಭಿಣಿಯಾದ್ರು. ಗರ್ಭಿಣಿಯಾದದ್ದು ಮಾತ್ರವಲ್ಲ, ಒಬ್ಬ ಗಂಡು ಮಗುವಿಗೆ ಜನ್ಮವನ್ನು ಪಟ್ಟರು. ಆ ಗಂಡು ಮಗುವಿಗೆ ಸುಲಕ್ಷಣ ಎಂಬಂತ ಹೆಸರಿಸಿದ್ದೇನೆ. ಏನು ಮಾಡೋಣ? ಮಕ್ಕಳ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಇದು ಯಾವುದೇ ತಂದೆ ತಾಯಿರ ಆಸೆ. ಅದರಂತೆ ನನ್ನ ಮಗನನ್ನು ಕೂಡ ನಾವೆಲ್ಲ ಯಾವ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ ಅದೇ ಗುರುಮಠಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಮತ್ತೆ ಯಾವುದಾದ್ರೂ ಒಂದು ಮಠದಲ್ಲಿ ಕಲಿತ್ರೆ ಅದಕ್ಕೆ ವಿದ್ಯಾರ್ಥಿ ಹೇಳುವುದಿಲ್ಲ. ಹಿರಿಯರು ಯಾವ ಮಠದಲ್ಲಿ ಕಳೀತಾರೋ ಅವರಂತೆ ನಾವು ಕಲಿತ್ರೆ ಮುಂದಕ್ಕೆ ನಮ್ಮಂತೆ ಬಾಳುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನನ್ನ ಮಗನನ್ನು ಯೋಗ್ಯವಂತ ಗುರುಮಠಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಮುಂದಕ್ಕೆ ನಮ್ಮ ಈ ಕಾಮರೂಪಪುರದ ಅರಸನಾಗಿ ಬೆಳೆಯಬೇಕು. ಇದು ನನ್ನ ಆಸೆ. ಹಾಗೆಂತ ಅರಸನೊಬ್ಬ ಸಿಂಹಾಸನದಲ್ಲಿ ಕುಳಿತಾಗ ಯಾವುದಾದ್ರೂ ಪ್ರಜೆಗಳು ಅವರ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವುದು ಸ್ವಾಭಾವಿಕ. ಇವತ್ತಿನ ದಿವಸ ಅವರಿಗಾಗಿಯೇ ಒಂದು ಸಮಯವನ್ನು ಕೊಟ್ಟಿದ್ದೇನೆ. ಇದೇ ಸಮಯ ಬರಬೇಕಿತ್ತು, ಯಾರು ಬರಲಿಲ್ಲ. ನಿನ್ನ ಪರಿಚಯ ಇಲ್ಲ ಅಂತ ನಿಮಗೆ
ಅಂದೊಂದು ದಿನ ನೀವೇ ನನ್ನಲ್ಲಿ ಬಂದು ಹೇಳಿದ್ರು, ಮಹಾರಾಜರೇ ನಮಗೆ ಎಲ್ಲಿಯೂ ಜಾಗವಿಲ್ಲ, ಅದಕ್ಕಾಗಿ ದುಡಿದು ತಿನ್ನುವುದಕ್ಕೆ ಬೇಕಾಗಿ ದುಡ್ಡು ತಿನ್ಬೇಕು ಅಂತ ಹೇಳಿದ್ರು. ನೀವೇ ಸೋಮವಾರ ಅಲ್ಲ, ಶನಿವಾರ ಸೋಮಾರಿಗಳಾಗಬಾರ್ದು, ದುಡಿದು ಉಣ್ಣಬೇಕು. ಹಾಗೆ ಉಂಟು. ಅದಕ್ಕಾಗಿ ಅದು ನಮ್ಮಲ್ಲಿರುವಂತ ಎತ್ತರ ಪ್ರದೇಶ, ಅದೇ ಕಾಡು ಪ್ರದೇಶ. ಆ ಕಾಡು ಬದಿಯಲ್ಲಿ ಮನೆಯನ್ನು ನಾನೇ ನಿರ್ಮಿಸುವುದಕ್ಕೆ ಆಜ್ಞಾಪಿಸಿದ್ದೇನೆ. ಮಂತ್ರಿಗಳು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆ ಮನೆಯಲ್ಲಿ ಸುಖದಿಂದ ಬಾಳಬೇಕಾದ ನಿಮ್ಮ ಕರ್ತವ್ಯ. ಅಷ್ಟು ಮಾತ್ರವಲ್ಲ, ನಿಮಗಾಗಿಯೇ ಒಂದಿಷ್ಟು ಜಾಗವನ್ನು ಬಿಟ್ಟುಕೊಟ್ಟವ ನಾನು. ನಾನು ಕೊಟ್ಟಂತ ಜಾಗದಲ್ಲಿ ಏನಾದರೂ ಕೃಷಿ ಶುರು ಮಾಡಲಿಲ್ಲ ನೀನು? ಎಂತದ ಕಿರಿಂಚೆ ಕೃಷಿ ಮಾಡಿ ಕೃಷಿತೋ ಕೃಷಿ ನಿರ್ಮಿಸ್ತಾನೆ. ಏನೆಲ್ಲ ಕೃಷಿ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ? ಭತ್ತದ ಕೃಷಿ ಮಾಡಿದ್ವಿ, ಕಾಳು ಮಾಡಿದ್ವಿ, ಕಳೆಜಗಳು. ಈಗ ನಮ್ಮ ಜನಗಳು ತಪ್ಪಿದ್ದಿಲ್ಲಿ ಭತ್ತದ ಕೃಷಿಯನ್ನು ಬಿಟ್ಟು ಬೇರೆ ಕೃಷಿಯನ್ನು ಆರಂಭ ಮಾಡಿದ್ರು. ಮತ್ತೆ ನಮಗೆ ಉಣ್ಣುವುದಕ್ಕೆ ಅನ್ನ ಎಲ್ಲಿ ಸಿಗ್ತದ? ನೀವು ಭತ್ತವನ್ನೇ ಶುರು ಮಾಡಿದ್ದೀರಲ್ಲ, ಭತ್ತದ ಕೃಷಿ ಹೇಗಾಯಿತು? ಭತ್ತದ ಕೃಷಿ ಕಾಲಕ್ಕೆ ಬೇಕಾದಷ್ಟು ಯಾವುದೇ ತೊಂದರೆ ಇರಲಿಲ್ಲ ಬುದ್ಧಿ. ಹೌದಾ? 3 ಹೊತ್ತು ಕೂತು ತಿನ್ನುವಷ್ಟು ಬೇಕಾದಷ್ಟು ಸಂಪತ್ತು ನಮಗೆ ಬರ್ತಾ ಇತ್ತು. ಊಟಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಈಗ ಊಟ ಮಾಡಿದವರಾಗಿದ್ದೀರಲ್ಲ ನೀವು, ಅದಕ್ಕೆ ಉಂಟು ಕಾರಣ ಉಂಟು ಬುದ್ಧಿ. ಏನು ಕಾರಣ ಕೇಳಬೇಕು. ಏನಾಯ್ತು? ನಮ್ಮನ್ನು ಹಾಗೆ ಆ
ಅದಕ್ಕೆಲ್ಲ ಬೆಲೆ ಸಿಗ್ತದೆ. ಹೌದು ಬುದ್ಧಿ. ಬೇರೆ ಏನಾದ್ರು ನಮಗೆ ಕೃಷಿಯಲ್ಲೇ ಆಗಲಿ ಮೂಸುಂಬಿ ಏನಾದ್ರು ಶುರು ಮಾಡಿದ್ಯಾ? ಮುಸುಬಿ ಮತ್ತೆ ಯಾವುದು ಬಿಡ್ಲಿಲ್ಲ. ಕಿತ್ತಳೆ ಹಣ್ಣು ಎಲ್ಲ ಎಲ್ಲ ಮಾಡಿದ್ದೇವೆ. ಆದ್ರೆ ಬೇಕಾದಷ್ಟು ಸಿಗ್ತಾ ಇತ್ತು. ಹೌದಾ? ಆದ್ರೆ ಹಾಗಿದ್ರೆ ಸುಖದಿಂದ ನಿಮಗೆ ಅಲ್ಲಿ ಜೀವನ ಮಾಡಿಕೊಂಡಿರ್ಬೋದು ಅಂತಲ್ಲ ಮತ್ತೆ. ನಾವು ಸುಖದಲ್ಲೇ ಇರುವ ಅಂತಿದ್ದೆವು ಬುದ್ಧಿ. ಆದ್ರೆ ನಮಗೆ ಹಾಗೆ ಭಾಗ್ಯ ಇಲ್ಲ ಬುದ್ಧಿ. ಯಾಕಿಲ್ಲ? ಕಷ್ಟ ಬಂದಿದೆ. ಕಷ್ಟ? ಹೌದು. ಯಾರಿಂದ? ಹೇಗೆ? ಬಂದಿದೆ. ಕಾಡಿನ ಮೃಗಗಳು ಬುದ್ಧಿ. ಅವುಗಳ ಕಾಟ. ನೀವಿರುವಂತ ಪ್ರದೇಶವೇ ಕಾಡು ಪ್ರದೇಶ. ಮತ್ತೆ ಕಾಡಲ್ಲಿ ಮೃಗಗಳು ಬರುತ್ತೆ, ಮತ್ತೆ ನಾಡಿಗೆ ಬರುವಂತ ಮೃಗಗಳನ್ನು ನಾವು ಬಿಡ್ತೇವ? ಆದ್ರೆ ಕಾಡಲ್ಲೇ ಇದ್ರೆ ಚಂದಲ್ಲ ಬುದ್ಧಿ. ಹೌದು, ವರ್ಷ ಅದು ನಾವು ಬೇಳೆ ಮಾಡಿದ ಬೆಳೆಯನ್ನೆಲ್ಲ ಹಾಳು ಮಾಡೋದಕ್ಕೆ ಬಂತು ಬುದ್ಧಿ. ನೀವು ಮಾಡಿದ ಕೃಷಿಯನ್ನು ಹಾಳು ಮಾಡ್ತಾ ಇವೆ. ಹೌದು ಬುದ್ಧಿ. ನನಗೆ ಏನು ಸಿಕ್ಕುದಿಲ್ಲ ಈಗ. ನಾನು ಹೇಳಿದ್ದಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳು. ಈ ಮೃಗಗಳನ್ನು ಓಡಿಸುವುದಕ್ಕೆ ಬೇಕಾಗಿ ಕೆಲವೆಲ್ಲ ನಿಯಮಗಳನ್ನು ಹೇಳಿಕೊಟ್ಟಿದ್ದೇನೆ. ಬೆಂಕಿ ಹಾಕ್ಲಿಲ್ಲ ಆನೆ ಬರುವಾಗ ಅದಕ್ಕೆ ಯಾವುದು ಮಾಡುವುದಿಲ್ಲ. ಯಾಕೆ? ದೊಡ್ಡ ಶಬ್ದ ಮಾಡಿದ್ದೆ ಬುದ್ಧಿ. ಶಬ್ದ ಸಹ ಮಾಡುವುದಿಲ್ಲ. ನನಗೆ ಮೊನ್ನೆ ಇವ ಬಂದು ಹೇಳಿದ, ಇವನ ಮನೆ ಹತ್ತಿರ ಒಂದು ದೊಡ್ಡ ಆನೆ ಬಂದು ಕಬ್ಬಿನ ತೋಟವನ್ನು ಪೂರ್ತಿ ಹಾಳು ಮಾಡಿದ್ದೇನೆ. ಅದು ನಮ್ಮಿಂದ ಆಗುದಿಲ್ಲ ಬುದ್ಧಿ. ನಾವು ಏನೇನೇನೇನೇನೇನೇನೋ ಮಾಡಿದ್ದು. ನಿನ್ನ ಅಪ್ಪ ಇರಲಿಲ್ವಾ? ಅಪ್ಪನಿಗೆ ನಿದ್ದೆ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಬುದ್ಧಿ. ಹೌದಾ? ಅಂತೂ ನೀನಾದ್ರೂ ಆನೆಗೆ ಏನಾದ್ರು ಬೆಂಕಿ ಹಾಕಬೇಕಿತ್ತಲ್ಲ? ಬೆಂಕಿ ಹಾಕಿದೆ. ಅದು ನನ್ನ ಬಳಿದೇನೆ ಸುಟ್ಟಿ. ಈಗ ಒಂದೇ ಪ್ರಾಣಿ ಅದ ನಾನಾ ಜಾತಿ ಉಳ್ಳಿ ಬಂತು ಬುದ್ಧಿ. ಉಳ್ಳಿ ಅದು ತುಂಬಾ ದಿವಸ ಇಟ್ಟು ಮತ್ತೆ ಅದೇ ಆಗುದು. ಅದು ಬುದ್ಧಿ. ಉಳ್ಳಿ ವ್ಯಾಘ್ರ ಅದು ಬಂತ. ಅದು ಅಲ್ಲಿಗೆ ಮತ್ತೆ ಸಿನಿಮಾ ಅದು ಬಂತು ಬುದ್ಧಿ. ಯಾವುದದು ಸಿನಿಮಾ? ಹೊಸತ್ತು ಈಗದ್ದು ಅದಲ್ವಾ? ನಾವು ಕಾಡಿನ ರಾಜ ಅದು ಬಂತ. ಅದು ಮತ್ತೆ ಪ್ರಾಣಿ ಮಾತ್ರ ಅಲ್ಲ ಬುದ್ಧಿ. ಮತ್ತೆ ಮೇಲಿಂದ ಮೇಲಿಂದ ಪಕ್ಷಿಗಳು. ಆ ಪಕ್ಷಿಗಳು ಯಾವ ರೀತಿಯ ಪಕ್ಷಿಗಳು? ಅದು ದೊಡ್ಡದಿರ್ತದೆ. ಅದು ಬಗ್ಗ ಪಕ್ಷಿ. ಹೌದಾ? ಮತ್ತೆ ಗಂಡ ಬೇರುಂಡ. ಹೀಗೆ ನಿನ್ನ ಗಂಡ ಅಲ್ಲ, ಗಂಡ ಬೇರುಂಡ. ಅದು ಸಹ ಬಂತು. ಪಕ್ಷಿಗಳು ಬಂದು ಕೆಳಗಿಂದ ಮೇಲಿಂದ ನಮ್ಮ ಕೃಷಿಯನ್ನು ಹಾಳು ಮಾಡ್ತಾ ಉಂಟು. ಅರಸನಾಗಿ ನಾನೇ ತಪ್ಪು ಮಾಡಿದ್ದೆ. ಯಾಕೆಂದ್ರೆ ದೊಡ್ಡ ವರ್ಷಕ್ಕೊಮ್ಮೆ ಬೇಟೆಯಾಡುವಂತ ಪದ್ಧತಿ ಇತ್ತು. ಒಂದು ವರ್ಷ ಕಳೆದು ಹೋದಂತೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಕಾಡಲ್ಲಿ ಸೊಕ್ಕಿದ ಮೃಗಗಳು ನಾಡಿಗಿಳಿದು ನೀವು ಮಾಡಿದಂತ ಕೃಷಿಯನ್ನು ನಾಶ ಮಾಡಿದ ಬುದ್ಧಿ ನಾಶ ಮಾಡ್ತಾ ಇವೆ. ಅರಸನಾದವ ಪ್ರಜೆಗಳ ಕಷ್ಟ ನಿವಾರಣೆಗೆ ಬೇಕಾಗಿಯೇ ಇರುವವ. ಹಾಗಾಗಿ ಇದು ಈ ಕ್ಷಣದಲ್ಲಿ ಈ ಸುರಕ್ಷರು ನಿಮ್ಮ ಜೊತೆ ಕಾಡಿಗೆ ಬೇಟೆಯನ್ನು ಮಾಡೋದಕ್ಕೆ ಬರ್ತೇವೆ. ಭಗವಾನ ಕಾಡಿಗೆ
ಯಾಕೆ ತಡ? ಹಣ ವ್ಯವಹಾರಕ್ಕಾಗಿ ಮುಂದೆ ನಡೆಯುತ್ತೇನೆ. ಯಾಕಿರಬಹುದು? ನೇರವಾಗಿ ಯೋಚನೆ ಮಾಡಿದ್ರೆ, ಆಲೋಚಿಸಿದ್ರೆ ಮನುಜರೆಲ್ಲಾದರೂ ಗೊತ್ತಿರಬೇಕು. ಈ ವಾಸನೆ ಮನುಜರದ್ದೇ ಆಗಿರಬೇಕು. ಯಾರು ಹೇಗೆ ಒಂದು ನುಂಗಿ ಬಿಡಬೇಕು. ಸಾಲದು ಮಾಂಸವನ್ನು ಬೇರ್ಪಡಿಸಿ, ಎಲುಬನ್ನು ಬೇರ್ಪಡಿಸಿ, ರಕ್ತವನ್ನು ಬಾಂಡದಲ್ಲಿ ತುಂಬಿಸಿ, ಗಡಗಡಗಡಗಡದೆ ರಕ್ತವನ್ನು ಕುಡಿಯಬೇಕು, ಮಾಂಸವನ್ನು ಮೆಲ್ಲಬೇಕು. ನನ್ನ ಮಗನಾದಂಥ ಭೀಮಶಂಕರನಿಗೆ ಬೇಕಾದಂತಹ ಮಾಂಸವನ್ನು ತೆಗೆದುಕೊಂಡು ಹೋಗಬೇಕು. ಇಷ್ಟೆಲ್ಲ ಆಸೆಗಳು ಮನದಲ್ಲಿ ಯೋಚಿಸ್ತಾ ಇದ್ದೇನೆ. ತಡ ಯಾಕೆ? ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದನ್ನು ನೋಡುವುದಕ್ಕಾಗಿ Hana ya
ಮಾತ ಸೂರೆಯು ಇಂತಹ ಒಂದು ರೂಪ ಇವನೊಂದು ಕಾಣುವಾಗ ತಿನ್ನುವುದಲ್ಲ, ಯಾಕೋ ಏನು ಮನಸ್ಸೇ ಪರಿವರ್ತನೆ ಆಗುತ್ತಾ ಉಂಟು. ಇವನನ್ನು ಕೂಡಬೇಕು, ಇವರೊಟ್ಟಿಗೆ ಒಡನೆ ಬಾಳ್ವೆಯನ್ನು ನಡೆಸಬೇಕು ಎಂಬ ಹಾಗೆ ಮನಸ್ಸು ಆತುರದಿಂದ ಕೇಳ್ತಾ ಉಂಟು. ಹಾಗಿರುವಾಗ ಇವನು ಯಾರಿರಬಹುದು, ಯಾಕೆ ಬಂದಿರಬಹುದು, ಏನೂ ಒಂದು ಅರ್ಥವಾಗುವುದಿಲ್ಲ. ಅಸುವೆ ಎಂಬುದೇ ದೂರವಾಗಿ ಹೋಯಿತು. ಈತನ ಸೌಂದರ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಟಕಗಳುಳ್ಳ ಆದಿಶೇಷನಿಗೂ ಅಸಾಧ್ಯವಾದಿತ್ತಪ್ಪ. ಇವನನ್ನು ಯಾರಿಗೆ ಹೋಲಿಸಲಿ, ಮನ್ಮಥನಿಗೂ ಹೋಲಿಸಿದ್ರು ತಪ್ಪಾಗ್ತದೆ ಎಂಬುದಾಗಿ ಕಾಣ್ತದೆ.
ಸೌಂದರ್ಯ. ಹಾಗಿರುವಾಗ ಅವನನ್ನು ಮದುವೆ ಆಗಬೇಕಿದ್ರೆ ಹೇಗೆ ಹೇಗೆ? ಈ ರೂಪದಲ್ಲಿ ಆಗ್ತದ? ಮತ್ತೆ? ಅದಕ್ಕಾಗಿ ನಾನೇನು ಮಾಡ್ತೇವೆ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು ರಕ್ಕಸರು. ಹಾಗಿರುವಾಗ ಮಾಯಾ ವಿದ್ಯೆಯ ಮುಖೇನ ಸುಂದರವಾದಂತಹ ರೂಪವನ್ನು ಧರಿಸಿ ಆತನ ಮುಂಭಾಗಕ್ಕೆ ಹೋಗಿಬಿಡ್ತೇನಂತೆ.
ನಾನು ಈ ರೂಪಕ್ಕೆ ಬರಲ್ಪಟ್ಟೆ. ಈ ಹಿಂದೆ ಏಳು ಧ್ವನಿಯಲ್ಲಿ ಅಥವಾ ಏಳು ಶ್ರುತಿಯಲ್ಲಿ ಮಾತನಾಡ್ತಾ ಇದ್ದವಳು ಕರ್ಕಟಕ್ಕೆ ಏನಾಗಲು ಅಂತ ನೋಡಿದ್ರೊಳಗೆ ಈ ವಾತಾವರಣದ ಪ್ರಕಾಶವೇ ಬದಲಾಗಿ ಹೋಯಿತು. ಕಾರಣ ಏನು? ಬಡ ನಡುವಿನ ಬೆಡಗಿಯಾಗಿ 16ರ ಷೋಡಶಿಯಾಗಿ ನಾನು ಕಂಗೊಳಿಸುವಂತ ಈ ಕಾಲಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ರೂಪಕ್ಕನುಗುಣವಾದಂತಹ ಶ್ರುತಿಗನುಸಾರವಾಗಿ ಮಾತನಾಡಬೇಕಾಗಿರುವ ಅಗತ್ಯತೆ. ಇಲ್ಲದಿದ್ದರೆ ಏನಾಗ್ತದೆ? ಲೋಕಾಪವಾದ ಬರ್ತದೆ. ಲೋಕಾಪವಾದದ ನುಡಿಗೆ ಇಂಬು ಈಯದೆ ಪ್ರಕಾಶವನ್ನು ಬೀರುತ್ತಾ ಮುಂದೆ ಸಾಗುವಾಗ ಹೇಗೆ ಅರಳಿದ ಸುಮದ ಪರಿಮಳ ಎಲ್ಲೆಡೆ ಪಸರಿಸಿದ್ರೆ ಮಂದವಾಗಿ ಬೀಸುವಂತಹ ಆ ಮಾರುತ ಅದರ ಗಂಧವನ್ನು ಎಲ್ಲೆಡೆ ಪಸರಿಸುತ್ತಾರೆ. ಅದು ಸುಗಂಧ ಹೌದು ಅಂತಾದ್ರೆ ರಸಿಕರು ಅದರೆಡೆಗೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿಕೊಂಡು ಬರ್ತಾರೆ. ಅದರ ಅಂದ ಏನು ಆನಂದ ಏನು ಅನ್ನೋದನ್ನು ಉಣ್ಣುತ್ತಾರೆ. ಆ ಮೂಲಕವಾಗಿ ನನ್ನ ನೋಡುವುದಕ್ಕೆ ಸಾಧ್ಯ. ಆದ್ರೆ ಕೆಲವು ಹುಡುಗರಿದ್ದಾರೆ, ಹೆಣ್ಣೆ ಆಗಬೇಕಂತ ಇಲ್ಲ ಅಂತೆ ಅವರಿಗೆ. ಬಿದಿರ ಕಂಬಕ್ಕೆ ಸೀರೆ ಉಡಿಸಿ ಹೆಣ್ಣು ತಂದರೆ ಓಡಿ ಹೋಗಿ ಅಪ್ಪಿಕೊಳ್ಳೋ ಜಾತಿ ಅಂತ. ಆದರೆ ಇವ ಹಾಗಲ್ಲ ಅಂತ ಕಾಣ್ತದೆ. ಮುಖದಲ್ಲಿ ಗಾಂಭೀರ್ಯ ಇದೆ. ಊರನ್ನು ಆಳುವ ಅರಸರಂತೆ ಕಾಣಿಸ್ತಾ ಇದ್ದಾನೆ. ಪಕ್ಕನೆ ನಾನು ಓಡಿ ಹೋಗಿ ಅಯ್ಯ ಪ್ರಿಯಕರ ಅಂತ ಕರೆದ್ರೆ
ಖಂಡಿತವಾಗಿಯೂ ಅದನ್ನು ಬಲೆಗೆ ಬೀಳುವುದಲ್ಲ. ಅದಕ್ಕಾಗಿ ಈ ಕಾರ್ಯವನ್ನೆಲ್ಲ ಮಾಡಬೇಕಾಗಿರುವ ಸರಗಿನ ಗಾಳಿಯನ್ನು ಬೀಸಬೇಕು, ಅವನ ಬಳಿಗೆ ಸಾಗಬೇಕು, ಅವನನ್ನು ಉದ್ದೇಶಿಸಿ ಮಾತನಾಡಬೇಕು. ಅಂತಾದ್ರೆ ಅವನು ನನ್ನ ಕಡೆಗೆ ನೋಡುವ ಹಾಗಾಗಬೇಕು. ಅದಕ್ಕೆ ಹೇಗೆ ಸ್ತ್ರೀ ಸಹಜವಾದಂತ ಒನಪು, ಭಿನ್ನಾಣ, ವಯ್ಯಾರ ಇದೆಲ್ಲವೂ ನಾನು ಮಾಡಿಕೊಳ್ಳುವ ರೂಪದ ಒಂದಿಗೆ ಅದು ಬಂದು ಸೇರಿ ಹೋಗಿತ್ತು. ಹಾಗಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ವಯಸ್ಸು ಇನ್ನೇನು 15 ದಾಟಿ 11 ತಿಂಗಳಾಗಿ 29 ದಿವಸ ಕಳೆದು 30ಕ್ಕೆ ಕಾಲಿಡಬೇಕು ಯಾಕೆ ಹೆಣ್ಣು ಮಕ್ಕಳಿಗೆ ಒಂದು ಹಂತದಲ್ಲಿ ಪ್ರಾಯ 16 ದಾಟಿ ಮುಂದೆ ಹೋಗುವುದೇ ಇಲ್ಲ. ಈ ವರ್ಷ ಎಷ್ಟು ಅಂತ ಕೇಳಿ 16 ಅಂತ ಹೇಳ್ತಾರೆ. ಮುಂದಿನ ವರ್ಷ ಹುಟ್ಟುಹಬ್ಬಕ್ಕೆ ವರ್ಷ ಎಷ್ಟಾಯ್ತು ಕೇಳಿ 16. 4 ವರ್ಷ ಬಿಟ್ಟು ಕೇಳಿದ್ರೆ 16. ಯಾಕೆ ಒಂದು ಹಂತದ ಮೇಲೆ ಹೆಣ್ಣು ಮಕ್ಕಳು ತಮ್ಮ ನಿಜ ಪ್ರಾಯವನ್ನು ಹೇಳಲಿಕ್ಕೆ ಸಿದ್ಧರಿರುವುದಿಲ್ಲ. ಯಾಕೆ ಉಳಿದವರಿಗೆ ಆಗ್ತದಲ್ಲ 16 ಅಂತ ಹೇಳಿಬಿಟ್ರೆ ಮುಗಿತದೆ. ಅದು 30ರವರೆಗೂ 16. ಆದ್ರೆ ನಾನು ಹಾಗಲ್ಲ. ಆ 16ರ ಗಾಂಭೀರ್ಯವನ್ನು ಉಳಿಸಿಕೊಂಡು ಲತೆಯಂತೆ ನಡು ಬಡುಕಿಸುತ್ತ ನನಗೆ ಬೇಕಾದಂತ ಮಾಮರ ಅವನಿದ್ದಾನೆ. ಅವನ ಮಾಮರವಾದರೆ ನಾನು ಮಲ್ಲಿಗೆ ಬಳ್ಳಿಯಾಗಬೇಕು, ಹೋಗಿ ಅವನನ್ನು ಹಬ್ಬಬೇಕು. ತಡ ಮಾಡುವುದು ಯಾಕೆ? ನಾನು ಮಾತಾಡ್ತಾ ನಿಂತಾಗ ಅವ ಆ ಕಡೆಗೆ ಸರಿದು ಹೋದ್ರೆ ಕೆಲಸ ಹಾಳಾದಿ ಇಲ್ಲಂತೆ ಪ್ರಾರಂಭ ಮಾಡುವ. ಶ್ರೀವಾನಕ್ಕೆ ರಾಣಿಯಾಗುವಳಿಗೆ ಶ್ರೀವಾ
ಆರಾಧನೆ ಅಂತ ನನ್ನ ಬಾಯಲ್ಲಿ ಬಂದಿದ್ದೀವಿ. ಹಾಗೆ ಈ ರೀತಿಯಾಗಿ ಬಂತು. ಇದಕ್ಕೆ ಕಾರಣ ನನ್ನ ಕಣ್ಣ ಮುಂದೆ ದೂರದಲ್ಲಿ ಕಾಣಿಸಿಕೊಳ್ತಾ ಇದ್ದಾಳೆ ಚಂದುಲ್ಲಿ ಕೆರೆ ಅಂತ ಹೆಣ್ಣೊಬ್ಬಳು. ಚಂದದ ಹೆಣ್ಣುಮಕ್ಕಳು ಇಲ್ವಾ? ಇದ್ದಾರೆ. ಎಲ್ಲಿ? ಇಲ್ಲಿ ಅಲ್ಲ, ಮೇಲೆ ಸ್ವರ್ಗವಾಗಲಿ ರಂಬೆ ಪುರುಷ ಮೇಲಕ್ಕೆ ತಿರುವುದು ಮಂಜುಭಾಷೆ ಅವರಿಗಿಂತಲೂ 100 ಮಡಿ ಚೆಲುವೆ. ಮತ್ತೊಬ್ಬ ಇದ್ದಾಳೆ ಕಪಿಲ ನೀರು ಕೊಡುವ ಕಾಮಚಕ್ರೇಶ್ವರ ಮೊದಲ ಹೆಂಡತಿ ರತಿ ಅತಿ ಚೆಲುವೆಯಂತೆ. ಆ ರತಿಯನ್ನು ತಿಂಗಳ ತಾಳಿ ಕಟ್ಟಬೇಕು. 7 ರೂಪ 7 ವಯ್ಯಾರ ಇವುಗಳನ್ನು ಕಂಡಾಗ ಓರ ಕಣ್ಣಿನಿಂದ ಕಾಣಬೇಕು ಎಂಬಂತ ಕುತೂಹಲ ಹೆಚ್ಚಾಗ್ತಾ ಉಂಟು. ಆದ್ರೆ ಅರಾಸನಾಗಿ ಓರ ಕಣ್ಣಿನಿಂದ ನೋಡುವುದು ಸಾಧ್ಯಲ್ಲ. ಏನೇ ಆಗಲಿ ಇಂತಹ ಕೊಂಡಾರದಲ್ಲಿ ಇಂತಹ ಒಬ್ಬರಕ್ಕೆ ಹೆಣ್ಣನ್ನು ಸಿದ್ಧ ಮೇಲೆ ಮಾತಾಡಿಸದೆ ಹೋದ್ರೆ ನಾನು ಗಂಡಾಗಿ ಹುಟ್ಟಿ ಬೆಳೆಯಲಿಲ್ಲ. ಅದಕ್ಕಾಗಿ ನನ್ನಷ್ಟಿಗೆ ಮಾತಾಡೋಣ. ಅವಳನ್ನೇ ಪ್ರಶ್ನಿಸ್ತೇನೆ. ಓ ಹೆಣ್ಣೆ, ಸ್ವಲ್ಪ ನಿನ್ನಲ್ಲಿ ನಾನು ಆಗಿರೋದಿಲ್ಲ ನಿನಗೆ ಮತ್ತೆ ಮುಖಿಯಂತೆ ಹೀಗೆ ಮಾಡ್ತೀನಿ. ಬೇಕು ಬೇಕು. ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಈ ರೀತಿಯಾಗಿ ಒಬ್ಬಲಾಕೆ ಹೆಣ್ಣನ್ನು ನೋಡಿದ ಕ್ಷಣದಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಹಾಗಾಗಿ ಇದು ಕಾಡು ಪ್ರದೇಶ. ಇಲ್ಲಿ ನೀನು ಭಯಪಟ್ಟಿದ್ದಿ, ಭಯಪಡಬೇಡ. ಆದರೂ ನಿನ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ನಿನಗೆ ಪ್ರಾಯ ಹೆಚ್ಚಾಗಿರ್ಲಿಕ್ಕಿಲ್ಲ. ಒಂದು 17, 16ರ ಒಳಗೆ ಹೆಣ್ಣೆ ಬೇರೆ ಪ್ರಾಯದವನು ನೀನು ಒಂಟಿಯಾಗಿ ಕಾಡಲ್ಲಿ ತಿರುಗಾಡ್ತಾ ಇದ್ದಿ. ನಿನಗೆ ಊರಿದ್ರೆ ಊರು ಯಾವುದು, ಅಪ್ಪನಿದ್ರೆ ಅಪ್ಪ ಯಾವುದು? ಈ ಕಾಡಲ್ಲಿ ನಿನ್ನ ಸವಾರಿಗೆ ಹೇಳ್ಬೋದಾದ್ರೆ ಹೆಸರಾಗಿ
ಎಣಿಸಿ ಬಂದಿಗೆ ನಿತ್ತಮ್ಮ ಎಣಿಸಿ ಬಂದಿಗೆ ನಿತ್ತಾಳ ಜನಯುಕ್ತ ಮಾಡಲೆ ಎಣಿಸಿ ಬಂದಿಗೆ ನಿತ್ತಾಳ ಆಗಿರ್ಬೋದು ನನ್ನ ಮನಸ್ಸೋ ಇಚ್ಛೆ ಸುತ್ತಾಟ ಮಾಡಿ ಒಂದಷ್ಟು ನೀರಾಟವನ್ನು ಆಡುತ್ತಾ ಮನಸ್ಸರ ಬೇಸರವನ್ನು ಹೋಗಲಾಡಿಸಿ ವಿಧ ವಿಧವಾದಂತಹ ಹೂಗಳನ್ನೆಲ್ಲ ಕೊಯ್ದು ದಂಡೆಯನ್ನಾಗಿ ಮಾಡಿ ಮಂಡೆಗೆ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಲ್ಲಿ ಸ್ನಾನ ಮಾಡಿ ಮೂಡೇ ಬಂದದ್ದು ಏನು ಸಂಖ್ಯೆ ಅದೇನಕ್ಕಾಗುತ್ತದೆ ಹಾಗಾದ್ರೆ ನಮ್ಮಿಬ್ಬರ ಮನಾಭಿಪ್ರಾಯ ಒಂದೇ ಆಗಿದೆ. ನೀನು ಸ್ವಲ್ಪ ಹೊತ್ತು ಹಿಂದೆ ಎಲ್ಲಿದ್ದಿ? ನಾನು ಇಲ್ಲೇ ಅಲ್ಲ ನಾನು ಮುಷ್ಕರ್ಣಿಗೆ ಸ್ನಾನ ಮಾಡ್ತಾ ಇದ್ದೆ, ಆಗ ಬರಲಿಲ್ಲ ಇಲ್ಲ ಇಲ್ಲ ಅಲ್ಲ ಆಗಲೇ ಎಡಿಟ್ ಆಗುದಿಲ್ಲ. ಕೆಲವು ಗಂಡಸರಿಗೆ ಸ್ನಾನ ಮಾಡುವುದು ಕದ್ದು ನೋಡುವ ಅಭ್ಯಾಸ ಉಂಟಲ್ಲ, ಕೆಲವರಿಗೆ ಇರ್ತದೆ, ಆದ್ರೆ ನನ್ನಂತವರಿಗೆ ಅಂತ ಅಭ್ಯಾಸ ಇಲ್ಲ. ಹಾಗಾದ್ರೆ ನಾನು ಸ್ನಾನ ಮಾಡುವಾಗ ನೀನು ಬರಲಿಲ್ಲ. ಒಂದು ವೇಳೆ ನೋಡ್ತಿದ್ರೆ ಅಯ್ಯೋ ಆ ಪರಿಸ್ಥಿತಿಯನ್ನು ನಾನು ಈ ಕಣ್ಣಲ್ಲಿ ಕಾಣಬೇಕು. ಬೇಡ 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 ಬೇಡ. ಹಾಗಾದ್ರೆ ನಾನು ಮುಷ್ಕರ್ಣಿಗೆ ಎದ್ದು ಬಂದ ಮೇಲೆ ನನ್ನನ್ನು ಕಂಡೇ ನುಡಿಸಿದೆ. ನೀನು ನನಗೆ ಆಗಬಹುದು ಎಂಬ ತೀರ್ಮಾನಕ್ಕೆ ನಾನು ಬಂದೆ. ಎಂತದಾಗಬಹುದು ಆಗಬಹುದು ಮಾತನಾಡ. ಯಾಕಂದ್ರೆ ವಿವಾಹ, ಸಮರ, ಸರಸ ಇದಕ್ಕೆಲ್ಲ ಏನಾಗಬೇಕು? ಸಮಾನತೆ ಸಮಾನತೆ ಅಂತ ಬೇಕು. ಇನ್ನೊಂದು ಕಾರಣವಾದ ಗೊತ್ತಾಗ್ತದೆ. ನೀನು ಹಾಕಿರುವ ಈ ದೇವಸ್ತುಗಳೆಲ್ಲ ತಲೆಯ ಮೇಲೆ ಹೊತ್ತಿರುವ ಚಿನ್ನ ಇದೆಲ್ಲ ಏನನ್ನು ಸಾರುತ್ತದೆ? 100 ನಾಡುತ್ತಿರುವ ಅರಸ ಎಂಬುದಾಗಿ ಸ್ಪಷ್ಟವಾಯಿತು. ಆದ್ರೆ ಒಬ್ಬ ಅರಸನ ಮುಂದೆ ಕೇವಲ ಹೆಣ್ಣೊಬ್ಬ ನಿಂತು ಮಾತಾಡ್ತಾಳೆ ಅಂತ ಯೋಚನೆ ಮಾಡಬೇಕು ಅಂತಿಲ್ಲ. ಖಂಡಿತ ನಾವು ಕೂಡ ಒಳ್ಳೆಯವರೇ. ಮಕ್ಕಳ ಪ್ರಸೂತರು 4 ಉಂಟಲ್ಲ, ಜಾತಿ ಪ್ರಭೇದ, ಅದರಲ್ಲಿ 1ನೇವರು ನಾವು. ಬ್ರಾಹ್ಮಣರು ನಮ್ಮ ಅಪ್ಪ ಬ್ರಾಹ್ಮಣರು, ನಮ್ಮ ಅಜ್ಜ ಬ್ರಾಹ್ಮಣರು, ಅವರ ಅಜ್ಜ ದೊಡ್ಡ ಬ್ರಾಹ್ಮಣರು, ಇವುಗಳೆಲ್ಲ ದೊಡ್ಡ ಬ್ರಾಹ್ಮಣರು. ಕೆಲವರು ಬ್ರಾಹ್ಮಣರು ಅಂತ ಹೇಳೋದು ಮಾತ್ರ ಆ ಪದ್ಧತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಬರ್ಬೇಕಾ? ಅದಕ್ಕೆಲ್ಲ ಅಲ್ಲಿಂದ ಅಲ್ಲಿಗೆ ಬರಿ ಮಾಡ್ತಾರೆ ನಮಗೆ ಈ ಪಾಠ ತಂತ್ರ ಇದೆಲ್ಲ ಗೊತ್ತುಂಟು. ಅದು 8 ವಿದ್ಯೆ ಉಂಟಲ್ಲ, ಅದರಲ್ಲಿ ಎಲ್ಲ ಪರಿಣಿತರು. ನಮಗೆ 64 ಗೊತ್ತುಂಟು. 8 ಎಲ್ಲೆಲ್ಲ ಪ್ರವೀಣರಿದ್ದೆ. ಹಾಗೆ ಬ್ರಾಹ್ಮಣ ಮಗಳು ನಾನು. ನೀನೀಗ ಬ್ರಾಹ್ಮಣರ ಮಗಳು ಅಂತ ಹೇಳಿದಾಗ ನೀನು ಯಾರು ತಂತ್ರಿಗಳ ಮಗಳು ಅಂತ ಹೇಳಿದಾಗ ನನಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಆಗ್ತದೆ. ಯಾಕೆ? ನೀನು ಹಾಗೆ ಹೇಳ್ತಿ ನಮ್ಮ ತಂತ್ರ ವಿದ್ಯೆಯನ್ನು ಬಲ್ಲವರು ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ನೀನು ಯಾರು? ನಿನ್ನ ಹೆಸರೇನು? ನನ್ನನ್ನು ಯಾಕೆ ನುಡಿಸಿದೆ ಇದೆಲ್ಲ ಕೇಳುವ ಆಸೆ. ನೀನು ನೋಡ್ಲಿಕ್ಕೆ ಚಂದ ಇತ್ತು. ಹೌದು, ನಾನು ಮಾಡಿಕೊಂಡದಲ್ಲ, ನನ್ನ ಹಿರಿಯರಿಂದ ಬಂದ ಚಂದ. ನನಗೆ ತುಂಬ ಹಿಡಿಸಿದ್ದು ಒಂದೇ. ಹಾಗೆ ಈಗ ನನ್ನ ಮರ್ಜಿ ಬೇಕು. ನಾನು ಒಪ್ಪಿಗೆ ಆಗಲಿಲ್ಲ. Go!
ಮೃಗಬೇಟೆಗಾಗಿ ಕಾಡಿಗೆ ಬಂದೆ. ಓ ಹಾಗೆ ಉದ್ದೇಶ ಇತ್ತು. ಹೌದಾ? ಕಾಡಲ್ಲಿ ಬೇಟೆಯಿಂದ ಆಡಿ ಯಾಕೋ ಮೃಗಗಳನ್ನು ಓಡಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಅಂತ ಇಲ್ಲಿ ತಿರುಗಾಡ್ತಾ ಬಂದೆ. ಹಾಗೆ ನೀನು ಕಣ್ಣಿಗೆ ಬೀತ್ತೆ. ಪ್ರಾಣ ಸಿಕ್ಕಿದೆ. ಓ ಹೆಣ್ಣೆ, ನಿನ್ನನ್ನು ನೋಡಿದ ಮೇಲೆ ಈ ಬ್ರಾಹ್ಮಣರ ಮಗನು ಅಂತ ಹೇಳ್ತೀನಿ. ಆದ್ರೆ ಇಲ್ಲಿ ಈ ಕಾಡಲ್ಲಿ ಯಾಕೆ ತಿನ್ನೋಡ ಮಾಡ್ತೀನಿ? ನಿನ್ನ ಉದ್ದೇಶ ಏನು ಹೇಳ್ಬೋದಾ? ಕಂಡ ಮೇಲೆ ನನಗೆ ಮಾತೇ ಹೊರಡುತ್ತಿಲ್ಲ. ಯಾಕೆ? ತುಂಬಿದ 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 ಮನಸಿಚ್ಚೆ ಬರಿಂದವಿಕೆ ಮನದೇ ಇಚ್ಛೆಯ ಬಾರಿಂದಲೇ ನೀ ಕೇಳಿಯಲಿ ಬಾ. ಮನಸಿಟ್ಟು ಬಾಯಿಂದ ಕೆಳೆಯ ಜನರಿಗೆ ಸಹಾಯಕ್ಕೆ ಹೊರನು ಮನಸಿಚ್ಚೆಯ ಬಾಯಿದರೆ ಕೇಳುವಾಗ
ತುಂಬಿದ ಮರದಿಕ್ಕೆ ಯಾಕೆ ನಿನ್ನ ಹಿಂದೆ ಯಾರು ಮುಂದೆ ಇದ್ದಾರೆ. ಇವೆ ನಾನು ಕೂಡ ಹಾಗೆ ಸತ್ಯ ನನಗೂ ಹಿಂದೆ ಮುಂದೆ ಯಾರಿಲ್ಲ. ಯಾರಿಲ್ವಾ ನಾನು ಏಕಾಂಗಿನಿಯಾಗಿದ್ದೇನೆ. ಹಾಗೆ ನಿನ್ನನ್ನು ಕೊಡ್ಲಪ್ಪ ನಾವೇನಾದ್ರೂ ಮುಂದುವರಿದ್ರೆ ಹಾ. ಯಾಕೆ ಹೀಗೆ ಮಾಡ್ಲಿ ಅಂತ ಕೇಳಲಿಕ್ಕೆ ಅಮ್ಮ ಇಲ್ಲ. ಅಮ್ಮ ಹಾಗೆ ಅಂತ ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಪ್ಪಿರು ಅಪ್ಪಿಲ್ಲ ಅಪ್ಪಿಲ್ಲ ಹಾಗೆ ನನ್ನ ತಪ್ಪಂದ್ರು ಯಾರಿಲ್ಲ. ನಾನು ಸೋದರ ಮಾವ ಭಾವ ಅಲ್ಲ ಯಾರಿಲ್ಲ. ಅಕ್ಕ. ಅವರು ಮತ್ತೆ ನೀನು ಆಗ ಹೇಳ್ತೀನಿ ನಾನು ಸಂತ್ರಿಯ ಕುಟುಂಬದವಳು ಅಂತ. ಈಗ ಕಣದಲ್ಲಿ ಹೋಗಿದೆ. ಹೋಗಿ. ಹೌದೌದು. ಹಾ, ಹಾ. ಸ್ವಲ್ಪ ಮಾತ್ರ ಹುಟ್ಟಿದೆ. ಹುಳಿನ ಕೂಡ ಉಳ್ಕೊಂಡು ಏನಿಲ್ಲ ಹಾಗಾಗಿ ಏನ್ ಹಾಗೆ ಒಂದು ಬಯಕೆ ಆಯ್ತು. ಭಯ ಹೌದೌದು. ಅದು ನಿನಗೆ ಅಂತ ಅಲ್ಲ ಹಾ. ಯಾರಿಗೂ ಭಯಕ್ಕೆ ಹಾಕುವುದು ಸ್ವಾಭಾವಿಕ ಸಮಯಕ್ಕೆ ಅನುಗುಣವಾಗಿ ಹಾ. ಆಗುವಂತದ್ದು ಆಗದಿದ್ರೆ ಹೀಗೆ ಆಗುದು. ನನಗೆ ಕೆಲವು ದಿವಸ ರಾತ್ರಿ ಮಲಗಿದ ನಿದ್ರೆ ಬರುದಿಲ್ಲ. ಹೌದಾ ಏನು ಹಗಲೊತ್ತಿನಲ್ಲಿ ನೀನೆಲ್ಲ ತಿರುಗಾಡ ಮಾಡ್ತೀಯ ಎಲ್ಲಪ್ಪ ಮತ್ತೆ ರಾತ್ರಿ ನಿದ್ರೆ ಬರುದಿಲ್ಲ ಯಾಕೆ? ಯಾಕೆ? ಯೋಚನೆ ಮಾಡಿ ಹಗಲು ಮಲಗಿದೆ. ಹಾ ಹಾ ಹಗಲು ನಿದ್ರೆ ಬರುದಿಲ್ಲ. ಹಗಲ ಇದ್ದೇವೆ ಹಾ. ಕೆಲಸ ಮಾಡಬೇಕಿತ್ತು ಆಮೇಲೆ ಒತ್ತಾಯ ಪೂರ್ವಕವಾಗಿ ಮಲಗಿಯೇ ಸಾಯ್ಬೇಕಲ್ಲ, ಮಲಗಿಯೇ ತೀರ್ಬೇಕು ಅಂತ ಯೋಚನೆ ಮಾಡಿ ಹಾ. ಮಲಗಿದೆ. ಮಲಗಿ ಸ್ವಲ್ಪ ಹೊತ್ತಾಗುವಾಗ ಅದಕ್ಕೆ ಇವತ್ತಿರ್ಬೇಕು ಅಲ್ಲ, ಅಲ್ಲಿ ಮನಸ್ಸಿನೊಳಗೆ ಏನೇನೋ ಭಾವನೆ. ಅವನಿಗೆ ಯಾರೋ ನಿನ್ನ ಆಗಿದ್ದ ಚಂದದ ಪುರುಷನೊಬ್ಬ ಬಂದು ಹಾ. ಹಾಗೆ ಅಪ್ಪಿ ನನ್ನ ಮೈಯ ಎಲುಬುಗಳೆಲ್ಲ ಪುಡಿ 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 ಪುಡಿಯಾದ ಹಾಗೆ ಅನಿಸಿತು. ಹಾ. ಹಾಗೆ ಅಂತ ಎಚ್ಚರ ಹಾಕಿ ನೋಡಿದ್ರೆ ಮಂಚದಿಂದ ಉರುಳಿ ಕೆಳಗೆ ಬಿದ್ದಿತ್ತು. ಹೌದಾ ಇದ್ರೆ ಯಾರಾದ್ರೂ ನಂಗಿರೋ ಬಳಿ ಹೋಗ್ಬೇಡಿ. ಹಾ, ಹಾ. ಹಾಗಿದ್ರೆ ಅಪ್ಪ ಇಟ್ಕೊಂಡು ಹಾಗಾದ್ರೆ ಮರಳಿ ಮರಳಿ ಸಾಲ ತಿನ್ಕೊಂಡು ಅಲ್ಲ, ಮತ್ತೆ ಕೆಳಗೆ ಬಿದ್ದದ್ದು ಮರಳಿ 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 ತಿರುಗಿ ಪ್ರಯತ್ನಿಸಿದರು. ಅಲ್ಲ ನನಗೆ ಇದ್ರೆ ಇಲ್ಲ. ಯಾರು ಬೇರೆ ಇಲ್ಲ. ಹಾ, ಹಾ. ಓ ಅಲ್ಲ ನನಗೆ ಇದ್ರೆ ಇಲ್ಲದ ರಾತ್ರಿಗಳಲ್ಲ. ಒಂದು ಕೆಲಸ ಮಾಡು ನೀನು ಇಲ್ಲಿ ಹತ್ತಿರದಲ್ಲಿ ಪಂಡಿತರಿದ್ರೆ ಅವರಿಂದ ಸ್ವಲ್ಪ ಔಷಧಿಯನ್ನು ಮಾಡಿಕೊಂಡು ಒಳ್ಳೆ ಸಹಾಯ ಔಷಧಿ ಮಾಡಿ ನೋಡಿ. ಹೌದಾ ಅದರಲ್ಲಿ ನೀರಾಗ ಗುಣ ಆಗಲಿ. ಹೋಗ ಕೂಡ ಆಗ್ಲಿಲ್ಲ. ನನಗೆ ಮೈ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹೌದಪ್ಪ, ಈಗ ಮೈಗೆ ಬರ್ಲಿಕ್ಕೆ ಶುರುವಾಗಿ ನನ್ನ ಮೈ ಬರ್ಲಿಕ್ಕೆ ಪ್ರಾರಂಭ ಅಂದ್ರೆ ನಾನು ಜೀವನದಲ್ಲಿ ದಾತು ಹೋಗ್ಲಿಕ್ಕೆ ಪ್ರಾರಂಭ. ಹಾಗಾಗಿ ಅದಾಗ್ಲಿಕ್ಕೆಲ್ಲ ಪರಿಚಯ ಮಾಡಿದೆ. ಏನ್ ಮಾಡ್ಬೇಕು ಅಂತ ಪ್ರಾಯದ ಅಜ್ಜಿ ಅಜ್ಜಿ ಹಾ ಹಾ ಹಾಗೆಲ್ಲ ಈ ಮತ್ತೆಲ್ಲ ಹಳೆ ತಲೆ ಅಲ್ಲ. ಹಾ, ಅಜ್ಜಿಯನ್ನು ಹಾಗಾಗಿ ಅಜ್ಜಿಯನ್ನು ಕೇಳಿ ಏನಂತ ಅಜ್ಜಿ ಅಜ್ಜಿ ಈಗ ರಾತ್ರಿ ಮಲಗಿದ್ರೆ ಹೀಗೆಲ್ಲ ಆಗ್ತದೆ. ಹಾ. ಅದ್ರಲ್ಲಿ ನಿದ್ರೆ ಬರ್ತಿಲ್ಲ. ನಿದ್ರೆ ಹೆಚ್ಚಾಗ್ತದೆ. ಕಡಿಮೆ ಆಗ್ತದೆ. ನೀನು ಅಜ್ಜಿಯ ಕಥೆ ಹೇಳಿದಾಗ ನನಗೆ ನೀನು ಕೆಲವೊಂದು ವಿಚಾರ ಕೇಳಬೇಕು. ಕೆಲವೊಂದು ವಿಚಾರ ಕೇಳಬೇಕು. ಅಜ್ಜಿ ಅನುಭವ ಏನು ಅಂತ ಹೇಳಿದ ಹೇಳಿದ್ರು ಏನಂತ? ಅವ್ರ ಮಗ ನಿನಗೆ ಆಗುವುದು ಕಡಿಮೆ, ನನಗೆ ಹೆಚ್ಚೆ ಆಗ್ತದೆ. ಆ ರೀತಿ ಅವರಿಗೆ ಇಚ್ಛೆ ಅಜ್ಜಿಗೆ ಹಳ್ಳಿರು ಅಲ್ಲಿ ಲಾಗಿ ಅಜ್ಜಿಯ ಕಾಲದಲ್ಲಿ ನಿನಗೆಂದು ಹೆಚ್ಚಾಗ್ಬೇಕು. ಅಲ್ಲ ಆಗುತ್ತಾ ಎಂದು ಹೇಳ್ತಾರೆ. ಅದಕ್ಕೆ ಔಷಧಿ ಮಾಡಬೇಕು ಅಂದ್ರು. ಏನ್ ಔಷಧಿ ಅಂತ ಕೇಳಿದೆ. ಏನು? ನನ್ನ ಪ್ರಾಯ ಅಂತ ನನ್ನ ಮದುವೆ ಆಗು. ಅದೇ ಔಷಧಿ ಇಲ್ಲಿ ಬಾ. ಈಗ ನಾನು ನಾಡಿನ ಅರಸವರು ಒಂದು ಹುಡುಗನನ್ನು ತೋರಿಸು. ಈ ಕ್ಷಣದಲ್ಲಿ ನಿನಗೆ ಅವನ ಜೊತೆಯಲ್ಲಿ ಮದುವೆ ಮಾಡಿದ್ದೇನೆ. ಯಾರು ಬೇಕಿದೆ ಮಾತಲ್ಲ, ಇಲ್ಲಿ ನಮ್ಮ ಒಂದು ಮಾತೇ ಅಲ್ಲ. ನಾಡಲ್ಲಿದ್ದಾರೆ. ನಿನ್ನ ಈ ಪ್ರಾಯಕ್ಕೆ ನಿನ್ನ ಈ ರೂಪಕ್ಕೆ ಒಬ್ಬ ಹುಡುಗ ಇದ್ರೆ ಸೂಚನೆಗಳು ನಾನು ಮದುವೆ ಮಾಡಿ ಮತ್ತೆ ಇಲ್ಲ ಹೇಳ್ಬಾರ್ದು. ಇದೆ. ಕೆಲವು ಸಲ ಹಾಗೆ ಉಂಟು. ಈ ಹುಡುಗರೆಲ್ಲ ಹಾಗೆ ಕೊಪ್ಪಿ ಕೈ ಕೊಟ್ಟು ಹುಡುಗಿಯ ಸ್ವಂತದ ಸೆರಗಿನ ಗಂಟು ಸಡಿಲ ಆಯ್ತಾ ಮತ್ತೆ ಅವ ವಿನಾಶ ಉಳಿಸದೆ ಓಡು. ಮತ್ತೆ ಎಲ್ಲೆಲ್ಲಿ ವರಸು ಹುಡುಗಿ ಕೆಲವರಂತವ್ರು ವಿಲಾಸ ಉಳಿಸದೆ ಓಡಿ ಹೋಗ್ತಾರೆ. ಅಂತವ್ರು ಇರ್ತಾರೆ. ನಾವಾಗಲ್ಲ, ಮತ್ತೆ ನಾವಾಗಲ್ಲ. ನಾವು ಹಾಗೆ ಆದ್ದರಿಂದ ನಾವು ಹುಡುಗನನ್ನು ತೋರಿಸ್ತೇನೆ. ಹ. ಓ ಅವನು, ಅವನು, ಓ ಇವನು ಇವನು ಅಂತೆಲ್ಲ ಯಾಕೆ? ಹಾಗಿದ್ರೆ ಅವನು ಈ ವನದಲ್ಲಿ ಅವನು ಇವನು ದುಡ್ಬೇಕಾದ ಅಗತ್ಯ ಇಲ್ಲ. ಮತ್ತೆ? ನನ್ನ ಕಂಡ ಬಿಂಬದಲ್ಲಿ ನಿನ್ನ ಕಂಡ ಬಿಂಬವನ್ನು ಇಟ್ಟು ಅವ ಯಾರು? ಯಾರವ 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 ನನ್ನ ಕಂಡ ಬಿಂಬದಲ್ಲಿ ನಿನ್ನ ಕಂಡ ಬಿಂಬವನ್ನು ಏನು ಕಾಣ್ತದೆ? ನೀನೇ ಕಾಣ್ತದೆ. ನೀನೇ ಕಾಣ್ತದೆ. ಅಲ್ಲ, ನೀನೇ ಕಾಣ್ತದೆ. ನನಗೆ ನೀನೇ ಕಾಣ್ತದೆ. ಅಲ್ಲ, ನನ್ನ ಬಿಂಬದಲ್ಲಿ ನನ್ನ ಬಿಂಬದಲ್ಲಿ ನಾನು ಕಾಣ್ತದೆ. ನನ್ನ ಬಿಂಬ
ಮದುವೆ ನೀನು ಬರ್ತದೆ. ನನಗೆ ನಾನು. ಹಾ. ಹಾಗಾಗಿ ಹಾ. ಬೇರೆ ಯಾರು ಅಲ್ಲ ಹಾ. ಮದುವೆ ಗಂಡು ನೀನೆ. ಪ್ರಾಯ ಸುಂದರಿ ಏನೆಂದು ಫಲವೇ ನಮಗೆ ಅದನ್ನು ನಡೆಯಬಲ್ಲ ಈ ತೆರೆದು ಮುಗಿದಿನ ಗಿಡದ ರಸದ ಸುಂದರಿ ನ್ಯಾಯ ನನಗೆ ಬೇಕು ನ್ಯಾಯ. ಓ ಸುಂದರಿ, ಅದಕ್ಕೆ ಈ ಉಪಾಯ ಅದೇ ಬೇರೆ ಇಲ್ಲ ಆಯ. ತಪ್ಪದ್ದು ಹಾ. ನಿನ್ನ ಹಿರಿಯರನ್ನೆಲ್ಲ ಕಲ್ಕೊಂಡದ್ದು. ಹಾ, ಹಾ. ಇಲ್ಲದಿದ್ರೆ ಮುಂದೆ ನಿಂತು ಈ ಪ್ರಾಯದಲ್ಲಿ ನಿನಗೆ ಮದುವೆಯನ್ನು ಮಾಡಿಸ್ತಾ ಇದ್ದೆ. ನಾವೇ ಆಗಿರ್ಬೋದು ಅಷ್ಟೇನಾ? ಆದ್ರೆ ನೀನು ಬಂದದ್ದು ಸ್ವಲ್ಪ ತಡವಾಗಿ ಹೋಯ್ತು. ತಡೆವ? ಹಾ. ಬೇಗ ಪ್ರಾರಂಭ ಮಾಡಿ ಬೇಗ ಮುಗಿಸು. ಒಂದು ಹೌದು, ಬೇಗ ಮುಗಿಸ್ಬೇಕು ಅಂತ ಹೇಳು. ಹೀಗಾದ್ರೆ ಬೇಗ ಮುಗಿಸ್ಬೇಕೆ? ನೀನು ಬಂದದ್ದು ತಡವಾಯ್ತು ಅಂತ ಯಾಕೆ ಹೇಳು? ಈ ಹಿಂದೆ ನಾನು ಒಬ್ಬನಾಗೆ ಹುಡುಗಿಯನ್ನು ನೋಡಿ ಮದುವೆಯಾಗಿದ್ದೇನೆ. ಓ, ಈಗ ನಿನಗೆ ಮದುವೆ ಆಗಿದೆ ಅಂತ ಅಲ್ವಾ? ಮದುವಾಗಿದೆ. ನನಗೆ ಆಗಿದೆ. ನನಗೆ ಆಗಿದೆ. ನಿನಗೆ ಆಗದಿದ್ರು ನನಗೊಬ್ಬ ಮಗ ಹೊಂದಿದ್ದಾನೆ. ಆಯ್ತು, ನಮ್ಮ ಮಗನಂತೆ ಏ, ಅದೊಂದು ಭರವಸೆ ಕೈ ಕೈ ಬೇಡ ಬೇಡ ಬೇಡ. ಭರವಸೆ ಕೊಡು. ಈಗ ನಾವು ಯಾವತ್ತೂ ಏಕ ಪತ್ನಿಯಷ್ಟೇ. ಅದ್ಯಾಕೆ ಹೇಗೆ ಬರ್ತದೆ? ಒಂದೇ ಹೆಂಡತಿಯನ್ನು ಹಾ, ಹೇಗೆ ಬರ್ತೀವಿ? ಕಾಣುವವರು ಇನ್ನೊಬ್ಬರಾಗೇನು ಅಕ್ಕನ ತಂಗಿ ಅಂತ ಭಾವಿಸ್ಕೊಳ್ಳೋರು. ಅದಿರ್ಲಿ, ಎಡದಲ್ಲೊಂದು ಬಲದಲ್ಲೊಂದು ಬಗದಲ್ಲೊಂದು ಹೆಗಲದ್ದು ಬೇಡ ಯಾಕೆ? ಅವ ಸದಾಶಿವ ಹೌದೌದು, ಪರಮೇಶ್ವರ. ಹಾ. ಹಾ, ದೇವರು ತಲೆಯಲ್ಲೊಂದು ತೊಡೆಯಲ್ಲೊಂದು ತಲೆಯೊಳಗೊಂದು ಹೊತ್ತುಕೊಂಡಿದ್ದಾನೆ. ಮತ್ತೆ ಅವರ ಶೀಶ ಹಾ. ಬೆಲೆಯಲ್ಲೊಂದು ಹಾ. ಮತ್ತೆ ಕಾಲದಲ್ಲಿ ಕೊಟ್ಟು ಏ, ಅದೇ ತಪ್ಪು ಮಾಡಿದ್ದು. ದೇವರು ಮಾಡಿದ್ದು ಅಂತೇಳಿ ಬಾಕಿದವರು ತಪ್ಪು ಮಾಡಿದ್ರು. ಹಾಗೆಂತ ಅರಸನಾದವ ಆಗುದಿಲ್ಲ. ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು. ಆದ್ರೆ ನಾನು ಈ ಸುದಕ್ಷಿಣ ಒಬ್ಬರನ್ನೇ ಹೆಂಡತಿಯನ್ನು ಆಗಿ ಪಡೆಯಬೇಕು ಅಂತ ನಿರ್ಧಾರವನ್ನು ಆದ್ರೆ ಮಾಡಿದ್ರೆ ಆಗದಿಂದ ಬಿಡೋರಿ ಆಗ್ತದೆ. ಈ ವರ್ಷದ ಮಧುರಕಲಿ ಎದುರು ರೋಷದ ಮದಾನೆ ಬಿಗರಳಾಗಿ ಒಡಮೆಯ ನಿಜ ರೂಪವನೆಂದು ಗರ್ಜನು ನನ್ನ ಸುರಗಳು ಆಗ್ತಿತ್ತು. ಅಲ್ಲ, ಆಗದಿದ್ರೆ ಈಗ ನೀನು ನಿನ್ನ ಈ ವರ್ತನೆಯನ್ನು ಕಂಡಾಗ ನೀನು ಹೆಣ್ಣಲ್ವ ಹೇಳಿಲ್ವ ನೀನು? ಹೆಮ್ಮಾರಿಯ ಕೇಳಿಲ್ವ ನೀನು? ಮನುಷ್ಯ ರೂಪೇಣ ಮೃಗಾಕ್ಷರಂತಿ. ಹಾ, ಹಾ, ಹಾ. ನನ್ನ ಮನುಷ್ಯರಾಗುತ್ತೇನೆ, ಒಂದು ಮೃಗ ಆಗ್ತದೆ, ಏನಾಗುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಹಾ? ಈಗೇನಾದ್ರೂ ಮದುವೆಗೆ ಒಪ್ಪಲಿಲ್ಲ ಅಂತ ಆದ್ರೆ ಇಗೋ ನಾನು ಯಾರು ಅಂತ ತೋರಿಸ್ಬೇಕಾ? ಇದು ನನ್ನ ಒಂದು ಮುಖ, ನನ್ನ ಇನ್ನೊಂದು ಮುಖ, ಅಥವಾ ಹನ್ನೊಂದು ಮುಖ ಏನು ಅಂತ ತೋರಿಸ್ತೇನೆ. ಚೆನ್ನಾಗಿ ನೋಡು. ನಿನ್ನ ರೂಪವನ್ನು ಈಗ ಕಂಡಾಗ ಭಯವಾಗ್ತದೆ. ನೀನು ರಕ್ಕಸಿ. ಅವ ಕ್ಷಣದಲ್ಲಿ ನಿನ್ನನ್ನು ತಿಂದು ಮುಗಿಸುವಾಗ ನಡೆಯುವ ಮಗ ಯಾರು ಎಂಬುದನ್ನು Oh
ನುಡಿಯ ಕೇಳಿ ಏನು ಮಾಯಾವಿ ನೀನು ಒಂದು ಕ್ಷಣದಲ್ಲಿ ನನ್ನನ್ನು ಮಾಯಾರೂಪದಿಂದ ಮರಳುಪಡಿಸಬೇಕು ಅಂತ ಬಂದೆ. ಆದ್ರೆ ನಾವು ಮರಳಾದ ಕಾರಣ ನೀನು ನೆನಪನ್ನು ಕಾಣಿಸಿಕೊಂಡೆ. ಓ ಪ್ರಕಾಶಿ, ನಿಮ್ಮಂತ ಹಿತಾರಿಗಳು ಒಪ್ಪುವುದಕ್ಕೊಂದು ಅವಕಾಶ ಈ ಜಗತ್ತಿನಲ್ಲಿದ್ದೆ, ಅದು ಲೋಕಕ್ಕೆ ಮಾಡಿ. ಹಾಗಾಗಿ ಹೆಣ್ಣು ಇರುವಂತ ರೀತಿಯಲ್ಲೇ ಇರಬೇಕು, ಅದು ಹಿಂದೂ ಗುಣ. ಅದಕ್ಕಾಗಿ ನಿನ್ನನ್ನು ಬಿಡುವುದಿಲ್ಲ. ಈ ಕ್ಷಣದಲ್ಲಿ ಅದರ ಕಾರಣದಿಂದ ದೂರಾಡಿ ಬಂಧಿಸ್ತೇನೆ. ಹಿಮಾಚಲ ಮಟ್ಟಿಗೆ ಅವರ ಕಾಲ ಕಳೆದು ಹೋಯಿತು. ಆದರೆ ಕುಂಭಶ್ರವಣ ಹೆಸರು ಉಳಿಸುವುದಕ್ಕಾಗಿ ಅವನ ಮಗನಾಗಿ ಕರ್ಕಟಕಿಯ ಗರ್ಭಾವಧಿಯನ್ನು ಪಾವನಗೊಳಿಸುವುದಕ್ಕಾಗಿ ಭೀಮಾಸುರನಾದಂತಹ ನನ್ನ ಜನನವಾಯಿತು. ನೋಡಿ ಏನು ಮಾಡೋಣ ಹೇಳಿ. ನಮ್ಮ ಸಂಪತ್ತು, ನಮಗಿರುವಂತಹ ಪುರ ಎಲ್ಲವನ್ನೂ ಕರಕೊಂಡು ಈ ಸಹ್ಯಾದ್ರಿ ತಪ್ಪಲಲ್ಲಿ ಈ ಗುಹೆಯಲ್ಲೇ ನಮ್ಮ ಒಂದು ಆಡಳಿತೆಯನ್ನು ಮಾಡಿಕೊಂಡು ನನ್ನ ಅವ್ವೇ
ಬಹಳ ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಹಿದ್ರು. ನೋಡಿ, ನಾವಿದ್ದೇವೆ ಅಂತ ಗೊತ್ತಾಗಕೊಂಡೆ ಒಬ್ಬೊಬ್ಬರಾಗಿಯೇ ಬರ್ಲಿಕ್ಕೆ ಶುರು ಮಾಡಿದ್ರು ನನ್ನನ್ನು ನೋಡುವುದಕ್ಕಾಗಿ. ಯಾಕೆ? ಒಂದು ಚಂದವನ್ನು ಕಟ್ಟಬೇಕು, ಆ ಸುರವೀರರ ಉದ್ಯಾನವನ್ನು ಬಯಸಿ ಮಂತ್ರಿಗಳು, ನಾಟನಿಕರು, ಜನಬಲ, ಸೇನಾಬಲ ಯಾವುದಕ್ಕೂ ಕುಂದುಕೊಳ್ಳದೇ ಇಲ್ಲ. ಎಂದಿನಂತೆ ಉದಯ ಕಾಲಕ್ಕೆದ್ದುಕೊಂಡೆ ವಿದ್ಯಾಲಯವನ್ನು ತೀರಿಸಿ ಪ್ರಭು ಪರಶಿವನ ಧ್ಯಾನವನ್ನು ಮಾಡಿ ಪೂಜಿಸಿದೆ, ಅರ್ಚಿಸಿದೆ. ಹಾಗೆ ಮೂಲಕ ಚಾವಡಿಯನ್ನು ಪ್ರವೇಶ ಮಾಡಿದ್ದೆ ತಡ. ಒಂದೆಡೆಯಿಂದ ಶುಭಾಶೀರ್ವಾದ, ಇನ್ನೊಂದರಿಂದ ಜಯಘೋಷ. ಏನದು ಕೇಳುವುದೇನು? ಯಾರು ಅಳುವುದಾರೆ? ಮಗನ ಉದರವನ್ನು ತುಂಬಿಸುವುದಕ್ಕೆ ಏನಾದರೂ ವಿಶೇಷ ರೀತಿಯ ತಿಂಡಿ ತಿನಸುಗಳನ್ನೆಲ್ಲ ಹುಡುಕಿಕೊಂಡು ಸಂಗ್ರಹಣೆ ಮಾಡಿ ಮಗನನ್ನು ಸಾಕಿ ಸಲಹಿದವರು ನೀವು. ಅಮ್ಮ, ಇವತ್ತು ನೀವು ಓಲನ್ನು ಕೊಟ್ಟ ಕೂಡಲೇ ನಿಮ್ಮ ಆಸನ ಬರೆಯಲಾಗಿದೆ. ತಾಯಿ, ಓಲನ್ನು ಕೊಟ್ಟ ಕೂಡಲೇ ಮುಂದೆ ಬಂದು ಕೂತ್ಕೊಳ್ಳುವುದು ನೀವೇ. ಹೇಗುಂಟು ಮಗನ ಆಡಳಿತ ಅಂತ ಇದರ ವಿಮರ್ಶೆ ಮಾಡುವವರು ನೀವು. ಈ ಹೊತ್ತು ಏನೋ ಒಂದು ರೀತಿಯ ಕಷ್ಟವಾಗಿದೆ. ಕಣ್ಣೀರುತ್ತಾ ಇದ್ದಿ, ಹೊಟ್ಟೆಗೆ ಆಘಾತ ಹೋಗ್ತಾ ಇದ್ದೆ. ಹೊಟ್ಟೆ ಏನಾಗ್ತದೆ ಹೇಳಮ್ಮ. ಸಂತದವರು ಚಿಂತಿಸುತ್ತಲೀ ಎಲಪೇಲಲಿ ಬೇಡಿ ದನದಿಯೋ ಭಗನಾನಿ ತನ್ನವನವ ಒಳದಿರುಳು ಬೀಳುವೆ ಹೊಗೆದಿರಿಯ ಕೂದಿರಲು ಗಾದನ ಹಗೆಯಿಂದ ಪಗರಿಲಾರಿಗೂ ಮಗನೇ, ಅಯ್ಯೋ ನಿನ್ನ ತಂದೆ ಉಮ್ಮಸಂಗಡ ಮಾತರು ಹೊತ್ತ ಬಳಿಕ ನಿನ್ನನ್ನು ಕರೆತಂದು ಹಾಕಿ ಬೆಳೆಸಿ ಎತ್ತರಕ್ಕೆ ಬೆಳೆಸಿದವರು ನಾನಾಗಿದ್ದೇನೆ. ಅಷ್ಟ ಯಾರಿಂದ ಬಂದ್ರು ಹೇಳು. ಹೌದು. ಮೂರು ಮೂರ್ತಿಗಳಲ್ಲಿ ಸೋನೇಶ್ವರಲ್ಲಿ ನನಗೆ ಧನ್ಯವಲ್ಲ, ಲಕ್ಷವಲ್ಲ. ಮಗನೇ, ನನ್ನ ವಿವರಕ್ಕಾಗಿ ನಿನಗೆ
ದಾನಿಯಾಗಿ ನೀವು ಹೋದವರು ಕಾಮರೂಪದ ರಸ ಯಾರವ ಆ ರಸ ನಿಮಗೆ ಉಪಕಾರವನ್ನು ಕೊಟ್ಟರೆ ನಿಮ್ಮನ್ನು ವಿಚಾರಿಸಿದ್ರೆ ಈ ರೀತಿ ದಂಡಿಸಿದ ಅಲ್ವೇ ಶಿಕ್ಷೆಗೂ ಯಾರಂತಹ ನೀವು ಮಾಡಲು ತೋಡಿಕೊಳ್ಳಬೇಕು ಅಂತ ಬೇರೆ ದಾರಿ ಇಲ್ಲ ಮಗನೇ. ಅವರನ್ನು ಹುಡುಕಿಕೊಂಡು ಬಂದಿದ್ದೀರಾ ಅಂತ ರಸವನ್ನೆಲ್ಲ ಎಷ್ಟು ನೋಡಿದ್ದೇನೋ ನಾನು ಈಗಲೇ ಕಾಮರೂಪವನ್ನು ಸೇರ್ತೇನೆ ಅದಿರುವಂತಹ ರಸವನ್ನ ಮಗನೇ ಸ್ವಲ್ಪ ತಡಿಬೇಕು ಮಗನೇ. ಮಗನಿನ ಮನಗಿನ ಬಯಕೆಯಲ್ಲ ಆದನು ಇಲ್ಲವಿದ ಬರಿದೆಲ್ಲ ಮನವನಿಂದಯ ಮನ್ನಿದು ತರಿ ಹರಿಯೋ ಹರಿಯ ಕರುಣೆಯರು ತಪದಿ ಮೆಚ್ಚಿದಿ ಆತುರ ತಲ್ಲದು ಮಗನೇ. ಯಾಕಂತ ಹೇಳಿದ್ರೆ ನನ್ನ ಮನದ ಆಸೆ ಇದಲ್ಲ, ಇದು ಬಿಡು. ಇದು ಮತ್ತೆ ಪೂರೈಸಿ ಮುಗಿಸಬೇಕಾದ ನನ್ನ ಹುಮ್ಮಸ್ಸು ಹೇಗುಂಟು ಉಲ್ಲಾಸ ಹೇಗುಂಟು ಅಂತ ಪರೀಕ್ಷೆ ಮಾಡುವುದಕ್ಕೆ ಕೇಳಿದ್ದ ಅಂತ ನೀವು ಹಾಗೆಲ್ಲ ಮಗನೇ, ಇವನಲ್ಲಿ ನನಗೆ ಸಿಟ್ಟುಂಟು. ಆದರೆ ಭಕ್ತ ವೈರಿಗಳು ದೇವತೆಗಳು ಅವರನ್ನು ಸದೆ ಪಡೆಯಬೇಕು. ಅಪ್ಪಯ್ಯ ಓ ಕುಂಭಶ್ರವಣ ಹಾ ಅವನ ಮರಣ ಆದ್ಯಾರಿಂದ ಆ ರಾಮಚಂದ್ರಮನಿಂದ ಹೌದು ಅಲ್ವೇ ಆ ಹರಿಯಿಂದ ಹೌದು ಏನಾದರೂ ಮಾಡಿ ಹಾ ತತ್ವಶಾಸ್ತ್ರ ಇದಕ್ಕೆ ಮೊದಲಾಗಿ ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ ಹೌದು ಅಲ್ವಾ ಹೌದು ಹಾಗಿದ್ರೆ ಹಾಗಿದ್ರೆ ಆ ಹರಿ ಹಾ ಹೇಗೆ ಉಬ್ಬುತ್ತಾನೆ ಹೌದು ಯಾರ ಸ್ತುತಿಯವನಿಗೆ ಹಾ ಇಂದ್ರಾದಿಸು ಮನಸ್ಸರದ್ದು ಹೌದು ಅಲ್ವೇ ಅದರಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಲೋಕಕ್ಕೆ ಸೇರಬೇಕು ಹೌದು ಹೆದರಬೇಡ ಹಾ ಈಗಲೇ ಇಂದ್ರ ಲೋಕವನ್ನು ಸೇರ್ತೇನೆ ಹಾ ಅಲ್ಲಿರುವವನ್ನೆಲ್ಲ ನಂಬಿಸಿ ಅಲ್ಲಿಯ ಪುರವನ್ನು ಹಾ ನಾನು ಸ್ಥಿರಪಡಿಸ್ತೇನೆ ನಾನು ಸ್ಥಿರಪಡಿಸ್ತೇನೆ ಮಗನೇ ಆದ್ರೂ ನಿಮಗೆ ವಿಶ್ವಾಸ ಇಲ್ಲಲ್ಲ ಇಲ್ಲ ಹಾಗೆಲ್ಲ ಮತ್ತೆ ಈಗ ನಿನಗೆ ಭುಜಬಲವಿದೆ, ಆದರೆ ದೇವರ ಬಲವೆಂಬುದು ಬೇಕು. ಜನಬಲ ಹೌದು ಸೇನಾಬಲ ಧನಬಲ ಯಾವುದಕ್ಕೂ ಕಡಿಮೆ ಇಲ್ಲ ನಿಮಗೆ ಗೊತ್ತುಂಟು ಇಲ್ಲ, ದೈವ ಬಲ ಅದು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಉಂಟು. ದೈವ ಅನುಗ್ರಹ ಉಂಟಲ್ಲ ಯಾವತ್ತೂ ದೇವರಿಗೆ ಹಾ, ಶಂಕರ ದೇವರನ್ನು ನಾವು ಪೂಜಿಸುವವರು ಸಾಲದು ಮಗನೇ, ನಮ್ಮ ಕುಲದೇವರ ಅನುಗ್ರಹ ಸಾಕಾಗುವುದಿಲ್ಲ ಸಾಕಾಗುವುದಿಲ್ಲ. ಹಾಗಿದ್ರೆ ಯಾರ ಅನುಗ್ರಹ ಬೇಕು ನೀನು ನೇರವಾಗಿ ಕಾರಣವನ್ನು ಸೇರಬೇಕು, ಅಲ್ಲಿ ತಪಸ್ಸನ್ನು ಮಾಡಬೇಕು, ಬ್ರಹ್ಮದೇವನನ್ನು ಒಲಿಸಬೇಕು, ಬೇಕಾದಂತ ವರವನ್ನು ಸಂಪಾದಿಸಿ ಬಾ. ಅದರ ನಂತರ ನಿನಗೆ ಏನು ಹೇಗೆ ಎಂಬುದನ್ನು ಸೂಚನೆಯನ್ನು ನಿನ್ನ ತಾಯಿ ಕೊಡ್ತಾರೆ. ಹಾಗಿದ್ರೆ ಮೊದಲಿಗೆ ದೇವಲೋಕದ್ದೇ ನಿಮ್ಮ ನಿರೀಕ್ಷೆ. ಹೌದು ಆದೀತು, ಬ್ರಹ್ಮದೇವರನ್ನು ಒಲಿಸಿಕೊಂಡು ಬರ್ತೇನೆ ಅಮ್ಮ. ಆಶೀರ್ವದಿಸಿ. ಇದು ಏಕಾಂತ ಸ್ಥಳ ಆಗ್ಬೇಕಾದ್ರೆ ಉಪ್ಪರಿಗೆಯಲ್ಲಿ ಯಾರೆಲ್ಲ ಇರ್ತಾರೆ. ಅದಾಗದು ಉಪ್ಪರಿಗೆಯಲ್ಲಿ ಏಕಾಂತ ಸ್ಥಳ ಯಾರಿಲ್ಲ ಅಲ್ಲಿ. ಮಗನೇ, ಅದು ನೀನು ಹೊಟ್ಟೆ ಹಸಿವಾಗ ಅಮ್ಮ ನೀನೆಲ್ಲಿದ್ದಿ ಬಡಿಸು ಕೇಳುದಿಲ್ಲ. ಅದೆಲ್ಲ ಅನ್ನ ಆಹಾರ ನೀರು ನಿದ್ರೆ ಇದನ್ನೆಲ್ಲವನ್ನು ತ್ಯಜಿಸಬೇಕು. ಓಹೋ, ಮತ್ತೆ ಎಲ್ಲವನ್ನು ತ್ಯಜಿಸಬೇಕು. ಬ್ರಹ್ಮದೇವನನ್ನು ಪೂಜಿಸಬೇಕು. ಮಂಡಾರಣ್ಯವನ್ನು ಸೇರಿಕೊಳ್ಬೇಕು. ಹೌದು ತಪ್ಪಲು ಪ್ರದೇಶದಲ್ಲಿ ಹೌದು ನೋಡು, ಹುಡುಕುತ್ತೇನೆ ಸ್ಥಳ. ಆಯ್ತು. ಆಶೀರ್ವದಿಸಿ. ಹೋಗಿ ಬಾ. ನೋಡು, ಆದಷ್ಟು ಬೇಗ ಸೇರ್ತೇನೆ ಮಂಡಾರ. तुम्हें मदियाद कर जाए नंद बुझे लगे तो नंद ब्रह्मन
ಸಪದಿಯ ಸಹ್ಯಾದ್ರಿಯ ತಪ್ಪಲ ಪ್ರದೇಶದಲ್ಲೇ ಇರುವುದು ನಾವು. ಹಾಗಿದ್ರೆ ನಮ್ಮ ತೆಂಕು ದಿಕ್ಕು ಈ ಸಹ್ಯಾದ್ರಿಯ ತೆಂಕು ದಿಕ್ಕನ್ನು ಸೇರಿಕೊಂಡೆ ಈ ತಪ್ಪಲ ಪ್ರದೇಶದಲ್ಲಿ ಕಾಣುತ್ತಿರುವಂತಹ ಈ ಪುಷ್ಕರಾತಿ ತೀರ್ಥದಲ್ಲಿ ಬಿಂದು ಶುಚಿರ್ಭೂತನಾಗಿದ್ದೇನೆ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡದ್ದಾಯಿತು. ತದೇಕ ಚಿತ್ತದಿಂದ ಬ್ರಹ್ಮದೇವನನ್ನು ಧ್ಯಾನಿಸಿಬಿಡ್ತೇನೆ. ಶಾರದ ರಮಣ ಸೇರಿದ ಜನನ ಹೃದಯರುಣ ತೋರು ದರುಜನ ತೋರು ದರುಜನ ಅನನ್ಯ ಭಕ್ತಿಯಿಂದ ನಿನ್ನ ಮಗಳಾದಂತಹ ಈ ಭೀಮಾಸುರ ಈ ಹೊತ್ತು ನಿನ್ನನ್ನು ಪೂಜಿಸಿಕೊಳ್ತಾ ಇದ್ದಾನೆ, ಅರ್ಪಿಸಿಕೊಳ್ತಾ ಇದ್ದಾನೆ. ತಂದೆಯ ಆದಷ್ಟು ಶೀಘ್ರದಲ್ಲಿ ನನಗೆ ಮೈದವರು ಬೇಕು. ನನ್ನ ಇಷ್ಟಾರ್ಥವನ್ನು ಈಡೇರಿಸಬೇಕು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಏನೋ ಬರುವುದಿಲ್ಲ. ಭಕ್ತ ಜನ ಬಂದು ಅಂತ ನೀನು ಹೆಗಲ್ತೆಗೆ ಪಾತ್ರರಾದವನು. ಹೇಗಾದರೂ ಮಾಡಿ ಭೀಮಾಸುರನ್ನು ಉಳಿವಿಗೆ ನಿನ್ನ ಸಹಕಾರ ಇರುತ್ತದೆ ಅಂತ ಭಾವಿಸಿಕೊಂಡೆ. ತಂದೆಯೇ, ನಿನಗೆ ನಿನ್ನ ಮಗನಾದಂತಹ ಈ ಭೀಮಾಸುರ ಬೇಡವಾಗಿ ಹೋದನೆ. ತಂದೆಗೆ ಮಗ ಬೇಡಲಿಲ್ಲ ಅನ್ನೋದಕ್ಕ ಆ ಮಗ ಉಳಿದು ಪ್ರಯೋಜನ ಉಂಟೆ? ಇಲ್ಲ ಸ್ವಾಮಿ, ನೀನು ಮೈದೋರುವುದಿಲ್ಲ ಅಂತ ಆದರೆ ಇಲ್ಲ, ಪುರದಲ್ಲಿ ಬರುವಾಗ ಕಟಾರಿ ಅಂತ ಹೇಳಿದ್ದೇನೆ. ಈ ಕಟಾರಿಯಿಂದ ನನ್ನ ಶಿರವನ್ನು ನಿನ್ನ ಪಾದಕ್ಕೆ ಅರ್ಪಿಸಿಬಿಡುತ್ತೇನೆ. ಭಕ್ತಿಯ ಬಗೆ ಓ ಸೃಷ್ಟಿಕರ್ತನೆ, ಇದೋ ನಿನ್ನ ಮಗನಾದಂತಹ ಈ ಭೀಮಾಸುರ ನಿನ್ನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಳ್ತಾ ಇದ್ದಾನೆ. ಇಷ್ಟವಾದ ದೇವರಾದ ನನ್ನನ್ನು ಕುರಿತು ತಪ್ಪನ್ನಾಚರಿಸಿದ್ದಿ. ನಾನು ಸಂತೋಷವಾಗಿ ಮೈದೋರಿದ್ದೇನೆ. ನನ್ನಿಂದ ಏನಾಗಬೇಕು ಕೇಳು, ಈಡೇರಿಸುತ್ತೇನೆ. ಹೌದು.
ಎಲ್ಲರನ್ನು ಇನ್ನು ಮೌನದ ಕರುಣಿಪ ಎಲ್ಲದೂ ಜಯದಿಂದ ನಿಲ್ಲಿದ ಹೇಗೆ ಪ್ರಭದೇವನೇ ಧರನು ಜಯ 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 ಎಷ್ಟು ಸತ್ಯದಿಂದ ಕೊಂಡಾಡಿದ್ರು ಸಾಕಾಗಲಿಕ್ಕಿಲ್ಲ ಸ್ವಾಮಿ ಇದು ಮೊದಲ ನನ್ನ ಬಳಿ. ಓ ಬ್ರಹ್ಮದೇವನೇ ಶರಣು 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 ಶರಣಾರ್ಥಿಯಾಗಿ ಈ ಹೊತ್ತು ನಿನ್ನ ಮುಂದೆ ನಾನು ನಿಂತವರಿದ್ದೇನೆ. ಮಗನ ಇಷ್ಟಾರ್ಥವನ್ನು ಈಡೇರಿಸಬೇಕು ಅಂತ ಮೇಲೋರಿದ್ದೀರ ಸಂತುಷ್ಟನಾದೆ ತೃಪ್ತನಾದೆ. ದೇವರೇ ಇಷ್ಟು ಅನನ್ಯವಾಗಿ ನಿಮ್ಮನ್ನು ಆರಾಧಿಸಿಕೊಳ್ಬೇಕಿದ್ರೆ ಪ್ರಬಲವಾದ ಕಾರ್ಯ ಉಂಟು ಸ್ವಾಮಿ. ಹುಟ್ಟಿದಂತ ಜೀವರಾಶಿಗಳಿಗೆ ಏನಾದರೂ ಒಂದು ಸಾಧಿಸಬೇಕಂತೆ ಮರ ಹುಟ್ಟಿ ಮರ ಸತ್ತಂತಾಗಬಾರದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹುಟ್ಟಿದ ಬಳಿಕ ಏನಾದರೂ ಒಂದು ಮಾಡಿ ತೋರಿಸಬೇಕು. ಆದ್ರೆ ಏನಾದರೂ ಮಾಡಿ ಪ್ರಯೋಜನವಿಲ್ಲ. 10 ಮಂದಿಗೆ ಒಪ್ಪುವಾಗಿರ್ಬೇಕಂತೆ ಅದು. ಹಾಗೆ ಇವತ್ತು ಸಾಧನೆಯನ್ನು ಮಾಡುವುದಕ್ಕೆ ಹೊರಟು ನಿಂತಿದ್ದೇನೆ. ಅಜೇಯವಾದಂತಹ ವರಪ್ರಸಾದ ಮರಣವೇ ಇಲ್ಲ ಅಮರತ್ವ ಎನ್ನುವಂತ ಆ ಸತ್ವ ನನ್ನ ಮೇಲೆ ಅನುಗ್ರಹಿತ ಆಗಬೇಕಿದ್ರೆ ನಿಮಗೆ ಯೋಗ್ಯತೆ ಇರುವುದು ಪ್ರೀತಿಯಿಂದ ಮಮತೆಯಿಂದ ಭೀಮಾಸುರನ ಉದ್ಧಾರಕ್ಕಾಗಿ ತಮ್ಮದೊಂದು ಕೊಡುಗೆ ನನ್ನನ್ನು ಉತ್ತರಿಸಬೇಕು. ದೇವರೇ ಅನುಗ್ರಹಿಸಬೇಕು. ಎಂದು ಜೀರವನಿಂದ ಎಂಬುದಾರಿನ ಪವಾಡ ಒಂದು ಜೀರನು ಕೆಳಗೆ ಕಾರ್ಯದೊಂದು ಇರದಾಗೆ ನಗಿಯೋ ಮುಖರೆಯ ಬೇಡ ರಾಜದಿನಿ ವಿಧಿಯೋ ವಿಧಿಯೋ ಹುಟ್ಟಿದ ವ್ಯಕ್ತಿ ಸಾವು ಎನ್ನುವುದು ಖಚಿತ. ಮರಣ ಕಟ್ಟಿಟ್ಟ ಬುದ್ಧಿ. ಓಹೋ ಆದರೆ ನಿನಗೆ ಯಾರಿಂದಲೂ ಮರಣ ಬರುವುದಿಲ್ಲ. ಆದರೆ ತ್ರಿಮೂರ್ತಿಗಳಲ್ಲೊಬ್ಬನಾದ ಶಂಕರ ಅವನನ್ನು ಕೆಣಕಬೇಡ. ಸ್ವಾಮಿ ನಿಮ್ಮನ್ನು ಪೂಜೆ ಮಾಡುವ ನಾನು ಶಂಕರನನ್ನು ಪೂಜೆ ಮಾಡುವವ. ಆದ್ರೆ ಇನ್ನೊಬ್ಬ ಇದ್ದಾನಲ್ವಾ ಅವನ ಹೆಸರು ಮಾತ್ರ ಕೇಳಿದ್ರೆ ನಮಗೆ ಆಗುದಿಲ್ಲ. ನಿಮಗೆ ಗೊತ್ತಿರ್ತಾನೆ. ಹೌದು. ಆದ್ರೆ ಶಂಕರನನ್ನು ಒಂದು ವೇಳೆ ಕೆಣಕಿದೆ ಅಂತಾದ್ರೆ ಶಂಕರನಲ್ಲಿ ಯಾಕೆ ನಾನು ಕೆಣಕುವುದು? ಬೆಳಿಗ್ಗೆ ಎದ್ದ ಕೂಡಲೇ ಶಂಕರ ಶಂಕರ ಸಪ್ಪ ಸದಾಶಿವ ರುದ್ರಮಾಲ ಅವನ ಅನುಗ್ರಹ ಅವನನ್ನು ಆರಾಧಿಸಿ ಯಾವುದು ಭಸ್ಮಧಾರಿಗಳು ನಾವು ಯಾವಾಗಿದ್ರೂ ಕೂಡ ಸ್ವಭಾವ ಅಶುಭ ಇರ್ಬೋದು. ಶಂಕರನ ಪೂಜಿಸಲು ಎಲ್ಲಿಗೆ ಹೋಗಲಿಲ್ಲ. ಆದರೆ ಅವನಿಂದ ಮರಣ ಕಟ್ಟಿಟ್ಟ ಬುದ್ಧಿ. ಓಹೋ ಶಂಕರನಿಂದ ಅವನನ್ನು ಕೆಣಕಿದರೆ ಮರಣ ವಿರೋಧಿಸಲಿಕ್ಕೆ ಹೋದ್ರೆ ಅಲ್ವ ದೇವರು ಹೌದು. ಭಯಕ್ಕೆ ಹೋಗುವುದು. ಆದೀತು ಹಾಗಿದ್ರೆ ಅನುಗ್ರಹಿಸ್ತೀರಾ? ತಥಾಸ್ತು. Thank you.
ಈ ಸಂತೋಷ ವಾರ್ತೆಯನ್ನು ಈ ಕಾಡಿನಲ್ಲಿ ಯಾರಲ್ಲಿ ಹೇಳುವುದು? ಇಲ್ಲಿ ಇರುವುದೇನು? ಕೇವಲ ಮುಖ ಪ್ರಾಣಿಗಳು. ಸಂತೋಷದ ವಿಚಾರವನ್ನು ಹಂಚಿಕೊಳ್ಳುವುದು ಯಾರಲ್ಲಿ? ಅಮ್ಮನವರಿಗೆ ಹೇಳಬೇಕು. ಸೇರ್ತೇನೆ ಬರುವುದು. ಆಶೀರ್ವದಿಸಿದ್ರು. ಆದಷ್ಟು ಜಾಗರೂಕತೆಯಿಂದ ವಿರೋಧಿಗಳನ್ನು ಬಲಿಸದೆ ಬಡಿಯಬೇಕು ಎಂದು ನಾನೊಬ್ಬನೇ ಹೋಗುವುದೇ ಸರಿಯಲ್ಲ. ದೇವಲೋಕವನ್ನು ಒಮ್ಮೆ ಕಾಣಬೇಕು ಅಂತ ಅದೆಷ್ಟೋ ಮಂದಿ ನನ್ನೊಳಗಿದ್ದಾರೆ. ಅವರಿಗೆ ನಾನು ಅವಕಾಶ ಒದಗಿಸಿದ್ರೆ ಅವರ ಪೌರುಷ ವಿರೋಕ್ತಿ ನುಡಿಯನ್ನು ಕೇಳಬೇಕು ಅಂತ ಮನಸ್ಸಿಗೆ ಆನಂದವಾಗ್ತದೆ. ಎಲ್ಲಿದ್ದಾರೆ ನಮ್ಮವರು? ಎಂದಿನಂತೆ ನಿತ್ಯ ವಿಧಿಗಳನ್ನು ಪೂರೈಸಿ ನಮ್ಮದಾದಂತಹ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವಂತಹ ವೇಳೆ ನಾನು ಅವಸರ ಕರೆಯುವಾಗ ಈಶ್ವರ ದೇವರಿಗೆ ತರ್ಪಣ ಕೊಟ್ಟಿದ್ಯಲ್ಲ, ಕೊಟ್ಟು ಬಂದಿದೆ. ಅವಸರ ಕಾರಣ ತಿಳಿ
ಸೇನಾನಾಯಕರು ನಿಜ. ನಾವು ಹಿರಿಯವಾಗದವರು ಸರಿ. ನಮಗೆ ದಕ್ಕಬೇಕಾದಂತಹ ಇಂದ್ರಾದಿ ಸುಮನಸರ ಆಡ್ತಾ ಇದ್ದಾರೆ. ಈ ಹೊತ್ತು ದೇವಲೋಕವನ್ನು ಪ್ರವೇಶ ಮಾಡಬೇಕು ಅಂತ ನಾನು ಮನ ಮಾಡಿದ್ದೇನೆ. ಯಾವತ್ತು ನೀವು ಹೊರಗೆ ಕೊಟ್ಟ ಕೂಡ ಬಂದು ನೀವು ಸೂಚನೆ ಕೊಡುವುದು ದೇವತೆಗಳನ್ನು ಬಿಡುವಾಗ ಯಾವಾಗ ಹೋಗುದು ಅಂತ. ಈ ಹೊತ್ತು ಮುಹೂರ್ತ ಸನ್ನಿಹಿತವಾಗಿದೆ. ಹೇಗೆ ಬರ್ತೀರಾ ದೇವಲೋಕಕ್ಕೆ? ನಿಮ್ಮಲ್ಲಿ ಮಾತಾಡಿಸುವ ಅಮ್ಮನ್ನು ವಂಚಿಸಿ ಆಳುತ್ತಾ ಇದ್ದಾರೆ. ಬಿಡಬಾರದು. ಕೊಟ್ಟ ಹಿಂದೆ ಹೇಳಿದ್ರು ಕೂಡ ಮುಂದೆ ಬರಲಿಕ್ಕೆ ಹೆದರಿಕೆ ಆಗ್ತದೆ. ನಾನಿಲ್ವಾ? ಅಯ್ಯ ನಿಂತಹ ಸ್ಥಳ ಯಾವುದಿದು? ದ್ವಾರ. ದ್ವಾರ. ಇಲ್ಲಿಗೆ ಹೆಸರೇನು ಹೇಳ್ತಾರೆ ಗೊತ್ತುಂಟ? ಹರಿವರ್ಷ ಕಂಡ ಅಂತ ಹೇಳ್ತಾರೆ. ಹೇಳಲು ಕೇಳಿದ್ದೇನೆ ಹಿರಿಯದು. ಹಾಗಿರುವಾಗ ಈ ದ್ವಾರದಲ್ಲಿ ಯಾರಾದರೂ ಇರಬಹುದು ಕಾವಲು ಮಾಡುತ್ತಾ. ಒಮ್ಮೆ ನೀನೊಮ್ಮೆ ನೋಡಿ ಬಾ. ನೋಡಿ ಬಂದ್ರೆ ಸಾಕು. ಎಂತ ಹೇಳು. ಒಡೆಯ ದ್ವಾರದಲ್ಲಿ ಬೆದರು ಗೊಂಬೆ ಅನ್ನೊಂದು ಇರಿಸಿದ್ದಾರೋ ಎಂಬ. ಹಾಗಿದ್ರೆ ದಾರಿಗೆ ಅಡ್ಡ ಆಗ್ತಾ ಉಂಟು. ನೀನಿಲ್ಲಿ ಅಲ್ಲ, ನೀನು ಇಲ್ಲಿ ಬಾ. ಅವನಿಗೆ ಕೆಲಸ ಕೊಡ್ಬೇಕಲ್ಲ. ನನಗೆ ದಾರಿಗೆ ಅಡ್ಡವಾಗಿ ಉಂಟು. ಇದ್ಯಾಕೆ ತಂದದ್ದು? ಹಿಡಿಯ ಹೋಗಿ ಅದನ್ನು ತುಳಿಯಲಿಸು.
ಜೀವಕ್ಕೂ ಪ್ರಾಣ. ಮತ್ತೆ ಜೀವ ಇರೋದು ಇರ್ತಾರ. ಇವರನ್ನು ನೀವು ನೋಡಿದಾಗ ಆಗ್ತದ ದೃಷ್ಟಿ ಸರಿ ಇಲ್ವಾ? ದೃಷ್ಟಿ ಸರಿ ಇಲ್ವಾ ಅಂತ ಹೇಳಿ ಈಗೀಗ ಸ್ವಲ್ಪ ದೃಷ್ಟಿ ಸರಿ ಇಲ್ಲ. ಹಾಗಲ್ಲ, ನೀವು ಕಣ್ಣು ಮುಚ್ಚುವವರಲ್ಲ, ನೀವು ಕಣ್ಣು ಬಿಟ್ಟುಕೊಂಡೇ ಇರುವುದು. ಕಣ್ಣು ಬಿಟ್ಟುಕೊಂಡೇ ಇರುವುದು. ಹೌದು. ಕಣ್ಣು ಮುಚ್ಚುವ ಕ್ರಮ ಉಂಟ ನೀವು? ಇಲ್ಲವೇ ಇಲ್ಲ. ಬಿಡುಗಣ್ಣರು. ಹೌದೌದು. ಹೇಗೆ? ನನ್ನ ಪರಿಚಯ ಉಂಟ ನನಗೆ? ಮೊದಲ ದೃಷ್ಟಿಯಲ್ಲಿ ನೋಡುವ ಮೇಲೆ ಕಂಡಾಗ ನೀನು ಯಾರು ಅಂತ ಗೊತ್ತಿಲ್ಲ. ಓ ಈಗ ನಾನು ಯಾರು ಅಂತ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಗೆ ಹಿರಿಯರೇ! ಇಲ್ಲಿಗೆ ಮಾತ್ರ ಅಲ್ಲ, ಹೀಗೆ ಅಂತ ಹೇಳಿದ್ರೆ ಸುರಪ್ಪನ ಸ್ಥಿತಿ ಹೀಗಾಗುತ್ತದೆ ಅಂತ ಭಾವಿಸಿಕೊಂಡಿಲ್ಲ. ಯಾರು? ಏನಿಲ್ವ ಕಟ್ಟಿಕೊಂಡಿಲ್ಲ. ಸುರಪ್ಪ ಅಲ್ಲ, ಕಟ್ಟಿಕೊಂಡು ಎಲ್ಲಿಗೆ? ಇಲ್ಲಿಗಲ್ಲ, 3 ಅಡಿ 6 ಅಡಿಗೆ ನಾನು ಎಂತ ಸಂದೇಶಚರ ಬಾಗಿಲ ಭಟ ಆಟನ ನಿನ್ನ ಅಪ್ಪ ಇದ್ದಾನ? ನನ್ನಪ್ಪ ಈಗೀಗ ಸ್ವಲ್ಪ ಕಡಿಮೆ ಬರುದು. ಅವರ ಬಂದು ಹೋಗ್ತಾರೆ, ಅವರು ನೋಡಿ ಹೋಗ್ತಾರೆ. ಈಗ ನಿನ್ನಪ್ಪ ವಿಮರ್ಶೆ ಮಾಡುವಲ್ಲಿಗೆ ಮಾತ್ರ ಹೋಗುದು, ಸರಿಯಾದಲ್ಲಿಗೆ ಹೋಗ್ತಾರೆ. ಅಲ್ಲ, ನೀವು ಕರ್ತನಿಗೆ ಬಂದಿದ್ದಾರೆ ಅವರು. ಹೌದಾ? ಅದೆಲ್ಲ ನಿಮ್ಮಲ್ಲಿ ವಿಚಾರವನ್ನು ಇವತ್ತಿದ್ದಾರೆ. ಇವತ್ತು ಅವರ ವಹಿವಾಟು ಬೇರೆ ಇರ್ತದೆ. ಹೌದಾ? ನಾವಿದ್ದೇವಲ್ಲ. ಹುಟ್ಟಿಸಿದಪ್ಪನನ್ನು ಕೇಳಿದ್ದ ನೀನು ಯಾಕೆ ಬೇಸರ ಮಾಡುವುದು? ಬೇಸರ ಇಲ್ಲ. ಅನ್ನದಾತ ಸುರನೊಡೆಯ ಓ, ನಮ್ಮಪ್ಪ ಗೊತ್ತಾಯ್ತು. ಇದ್ದಾನ? ಮತ್ತೆ ಇಲ್ಲ, ಯಾವ ಇಲ್ಲದೆ ಮತ್ತೆ ಅವನಲ್ಲಿ ಹೋಗಿ ಹೇಳಬೇಕು, ಎಂತಂತ? ಸಹ್ಯಾದ್ರಿ ತಪ್ಪಲು ಪ್ರದೇಶ. ಓ, ಈಗ ನೀವು ಅಲ್ಲಿಂದ ಬಂದದ್ದು. ಹೌದು. ಸಾಯ್ತು. ಸಹ್ಯಾದ್ರಿ. ಹೌದು. ಸಾಯ್ತು. ಸಹ್ಯಾದ್ರಿ ಓ, ಸಹ್ಯಾದ್ರಿ. ಇವ ರಜತಾದ್ರಿಯಿಂದ ಬಂದದ್ದಾ? ಅಲ್ಲ, ಎಲ್ಲ ಸಹ್ಯಾದ್ರಿ. ಇದು ನಿಮ್ಮ ಹೆಸರು ಅದೇ ಬೇಕಾದ ಭೀಮಾಸುರ. ಬೀಚ್ ಸರ್. ಬೀಚ್ ಸರ್. ಹಾಗೆ ಹೇಳಿದ್ದಾರೆ, ತರಲಿಕ್ಕೆ ತಂದಿದ್ದಾರೆ ಗೊತ್ತಿಲ್ಲ. ಅದಾಗ ನಾವು ತಂದಿರ್ಬೋದೇನು? ಭೀಮಾಸುರ ಓ, ಭೀಮಾಸುರ. ಈಗ ಸಹ್ಯಾದ್ರಿಯ ಭೀಮಾಸುರ ಅಂದ್ರೆ ನೀವೇ. ಹಕ್ಕು ಸ್ಥಾಪನೆಗಾಗಿ ಬಂದಿದ್ದೇವೆ. ಓ, ಸ್ವರ್ಗಲೋಕದ ಹಬ್ಬ. ಹೌದು. ಈ ಹಿಂದೊಬ್ಬ ಬಂದಿದ್ದ, ಹೇಳುದು ಕೇಳಿರ್ಬೋದು ನೀವು. ಯಾರು? ಕುಂಭಶ್ರವಣ, ಹಾ ಹಾ ಹಾ. ರಾವಣೇಶ್ವರ, ದೊಡ್ಡ ಹೊಟ್ಟೆಯ. ಕುಂಭಕರ್ಣನ ಮಗ, ಓ, ಕುಂಭಕರ್ಣನ ಮಗ ಈಗ. ಕರ್ಕಟಿಯ ಸಂಜಾತ. ಭೀಮಾಸುರನೆಂದರೆ ನಾನೇ. ಓ. ಹಕ್ಕು ಸ್ಥಾಪನೆಗೆ ಬಂದಿದ್ದೇನೆ. ಸ್ವರ್ಗವನ್ನು ಬಿಟ್ಟು ಕೊಡಬೇಕು ಅಂತ ಹೇಳು. ಬಿಟ್ಟು ಕೊಡದಿದ್ರೆ ತಕ್ಕ ಶಾಸ್ತಿ ಮಾಡಿ ಬಿಟ್ಟುಕೊಳ್ಳಿಕ್ಕೆ ಎಂತೆ? ಯಾಕೆ? ನೀವು ಹೇಳುವಾಗ ಸ್ವರ್ಗಲೋಕಕ್ಕೆ ಬಿಟ್ಟುಕೊಳ್ಳಿಕ್ಕೆ ಆಗ್ತದಲ್ಲ. ಯಾಕೆ? ಎಂತ ಸುಮ್ಮನೆ ನಿಮ್ಮನೆ ಬಂದು ಕೇಳಿಕ್ಕೆ ಎಂತ? ಈಗ ತೀರ್ಮಾನ ನೀನು ತೆಗೆಯುವುದಾ ಅವನು ತೆಗೆಯುವುದಾ? ಈಗ ಅಲ್ಲ, ಕೇಳ್ತು ಯಾರು ಇದಕ್ಕೆ ತೀರ್ಮಾನ ಕೊಡುವುದು? ಯಾರು? ಅವರ ತೆಗೆಯುವುದು. ಹಾಗೆಲ್ಲ ಗೊತ್ತುಂಟು. ಮರ್ಯಾದೆ ಇಲ್ವಾ ಅಂತ. ಮರ್ಯಾದೆ ಕೊಟ್ಟು ಅದನ್ನು ಉಳಿಸಿಕೊಳ್ಬೇಕಲ್ಲ. ಅಲ್ಲ, ಕೊಟ್ಟ ಮರ್ಯಾದೆ ಉಳಿಸಬೇಕಲ್ಲ. ನನಗೆ ಗೌರವ ಕೊಡಬೇಕು, ನನಗೆ ಮರ್ಯಾದೆ ಕೊಡಬೇಕು, ನಮ್ಮ ಮರ್ಯಾದೆ ತೆಗಿಬೇಕು ಅಂತ ನಾವು ಹೇಳಿಕೊಳ್ಳುವುದಲ್ಲ. ದೊಡ್ಡವರಿಗೆ ಕೊಡ್ತೇವೆ. ಅವನ ಚರಿಯಲ್ಲೇ ಗೊತ್ತಾಗಬೇಕು. ಈಗ ನನ್ನ ಶವಕ್ಕೆ ಪಟ್ಟಿಯಲ್ಲಿ ಹೋಗ್ತೇನೆ. ಯಾವುದು? ನನ್ನ ಶವಕ್ಕೆ ಪಟ್ಟಿಗೆ ಹೋಗ್ತೇನೆ. ನೀನು ಶವನ ಆಗುವುದಿಲ್ಲ. ನೀನು ಕುಡಿದಿದ್ಯಲ್ವ ಅಮೃತ? ಕೊಟ್ಟಿದೆ. ಮತ್ತೆ ಆ ಅಮೃತವನ್ನು ಕಾಯಿಸಬೇಕು. ಅದೇ ಹೇಳಿದ್ರು ಅವರು. ಆಗುದಿಲ್ಲ ಅಂತ. ನಾವು ಆಗುದಿಲ್ಲ ನೀವು ಅಂತ. ಹೋಗ್ತೇ ಇಲ್ವ? ಬಾ ನಾವು. ನಾನು ಹೋಗಿ ಹೇಳಿದ್ರೆ ಅಲ್ಲಿ ಮುಗ್ದದ್ದು ವಿಷಯ. ಹೌದಾ? ಹೋಗಿ ಹೇಳು. ಹೋಗಿ ಹೇಳಿದ್ರೆ ನನಗೆಂತ ಮಾಡ್ತಿದ್ದಾರೆ? ಇಲ್ಲಿ ವ್ಯವಸ್ಥೆ ಆಗಬೇಕಲ್ವಾ? ಮದುವೆ ಆಗಿಲ್ಲ? ಮತ್ತೆ ಮತ್ತೆ ಒಂದಾಗಿ ಮದುವೆ ಆದ್ರೆ ನನ್ನ ಮಗಳನ್ನು ನಿಲ್ಲಿಸಿ ಹೋಗ್ಬೋದು. ಇನ್ನೊಂದು ಆಶೀರ್ವಾದ ಬೇಗ ಆದ್ರೆ ಒಳ್ಳೆದು. ಆದೀತು, ಆಶೀರ್ವಾದ ಮಾಡುವ. ಹಾಗೆ. ಸಂಬಂಧ ನಮ್ಮದಿಲೆಲ್ಲ ಮಾಡುವ. ನಾವು ಮಾಡುವ. ನಾವೊಂದೇ ಮಾಡುವ. ಸಂಬಂಧ ಆಗುದಿಲ್ಲ. ನಾವೊಂದೇ ಕುಟುಂಬದವರು. ಒಂದೇ ಮತ್ತೆ. ಹಾಯ್! ಈಗ ನಾನು ಹೋಗಿ ಹೇಳ್ತೇನೆ. ಬೇಗ ಹಾಗೆ. ನಿರೀಕ್ಷೆಯಲ್ಲಿರೋಣ. ಬನ್ನಿ.
ಎಲ್ಲಿ ಅವರು ಇನ್ನ ಸಹಜರು ರಾಜಾರಲ್ಲ ಮತ್ತಾರದು ಇಲ್ಲಿಯವರೇ ಅಲ್ಲವೇ ಅಲ್ಲ. ಮತ್ತೆಲ್ಯಾರವರು ಜೀವ ಭಯದಲ್ಲಿ ಬಂದದ್ದು. ಹಾ ನನ್ನ ಪ್ರಾಣ ಉಂಟಂತೆ ನಿಮ್ಮೊಂದು ಪುಣ್ಯ. ಮತ್ತೆ ನೀನಾದ್ರೆ ಧೈರ್ಯ ಅಂತ ನನ್ನ ಹತ್ರ ಖರ್ಚು ಮಾಡಿದ್ಯಲ್ಲ ಬಂದು ಎಲ್ಲ ಒಬ್ಬನೇ ಸಾಕು ಅಂತ ಹೇಳಿ. ಸ್ವಲ್ಪ ತಡ ಆಗ್ತಿದ್ರೆ ಹಾ. ನೀವು ಇಲ್ಲಿಗೆ ಬರ್ತೀರಿ. ಯಾಕೆ ಏನೋ ಇದೆ ಅಲ್ಲಿ ಅಷ್ಟು ಸಮಸ್ಯೆ ಉಂಟು ಅಂತ ಏನದು ಸಮಸ್ಯೆ ಇಲ್ಲಿಂದ ಓಡ್ಲಿಕ್ಕೂ ಸಾಕು. ಅದ್ಯಾಕೆ ಹೋಗಿಲ್ಲ. ನಾನಂತ ಓಡೋ ವ್ಯಕ್ತಿ ನನಗೆ ಏನು ಬಂದಿದೆ ಈಗ ಅಲ್ಲಿ ಹಾ ನಾನು ಹಾ ದರ್ಗದಲ್ಲಿ ಕಾವಲು ಇಡ್ತಾ ಇದ್ದೆ. ಯಾವ ದರ್ಗ ಅಲ್ಲಿ ನಾನು ಇದು ಹೋಗ್ಬೇಕು. ದರ್ಗ ದರ್ಗ ದ್ವಾರ ಅಂತೇಳಿ ಹೇಳು ಹಾಗೆ ಆ ದ್ವಾರದಲ್ಲಿ ಕಾವಲು ಇಡ್ತಿದ್ದೆ. ಕಾವ ಯಾವ ದೋಸಗಾವಲ್ಲ ಅದಲ್ಲ ಮತ್ತೆ ಯಾವ ಕಾವಲಿ ನಾನಲ್ಲಿ ನಿಲ್ತೇನಲ್ಲ ನಿಲ್ತಲ್ಲಿ. ನನ್ನ ಉದ್ಯೋಗ ಹಾ ಕಾವಲು ಮಾಡ್ತಿದ್ದೆ ಅಂತ. ಏನಾಯ್ತಾಗ ಆಗ ಒಂದು ದೊಡ್ಡ ಹೊಟ್ಟೆ ಹಾ ಮತ್ತೆ ಅವರ ಕಣ್ಣೆಲ್ಲ ನೋಡಿದ್ರೆ ದೇವ್ರೇ ದೇವ್ರೇ ಓ ದೇವ್ರೇ ಹೆಸರು ಮೊದಲು ಹೇಳಿ ಪುರ. ಅದು ಗಾಯತ್ರಿಯ ಪುರ. ಸಹ್ಯಾದ್ರಿಪುರ ಆ ಅದೇ ಹಾ, ಹಾ. ನೀವು ಗೊತ್ತುಂಟು ಮತ್ತೆ ನಾವು ಹೇಳಿದ್ವಿ. ಸಹ್ಯಾದ್ರಿಪುರ ನೀವು ಮೊದಲೇ ನನಗೆ ಹೇಳಿಕೊಂಡು ಬಂದಿದ್ದೀರಾ. ಸಹ್ಯಾದ್ರಿಪುರದ ಅರಸ ನಮಗೆ ಕಥೆಯೇ ಗೊತ್ತಲ್ಲ ಅವ ಎಲ್ಲಿಯವ ಏನೆಲ್ಲ ಅವರ ಚರಿತ್ರೆಯೇ ಗೊತ್ತು ಈಗ ಅವ ಬಂದದ್ದು ನೀನೇ ಹೇಳಿ ಗೊತ್ತಲ್ಲ ಹೆಸರನ್ನ ಎಂಟು ಹೇಳಿದವ ಹಾ, ಪಕ್ಕ ತಾನೇ ಹೋಗುದಿಲ್ಲ. ಹಾ. ಏನ್ ಹೆಸರೇನು ಬೀಫಲಾಸೆ ಭೀಮಾ ಬೀಫಲಾಸೆ ಭೀಮಾಸುರ ಅದೇ ಯಾಕೆ ಒಪ್ಪೆ ಆಗಿತ್ತು. ಹಾ ಈಗ ಅವ ಇಲ್ಲಿ ಬಂದಿದ್ದಾನೆ ಅಂದ್ರೆ ಬಂದೆಪ್ಪ ಬಂದು ಎಲ್ಲ ಹಾಕಿ ನಾವು ಊಟ ಬಡಿಸೋ ತೊಂದರೆ ಇಲ್ಲ. ಬ್ರಾಹ್ಮಣರ ಊಟ ಉಂಟು ನನಗೆ. ಈಗ ಅನ್ಯದ ಏನು ಯಾಕೆಂದ್ರೆ ಬಂದದ್ದು ಏನು ಮಾತಾಡ್ಲಿಕ್ಕೆ ಹಾ, ಏನು ಹಾ ಮೊದಲೊಬ್ಬ ಬಂದಿದ್ದ. ಯಾರಾದ್ರು ಅವನಾಗಿರೋ ಹಾ ಒಂದು ರಾವಣ ಅಂತ ಬಂದದ್ದು. ಶ್ರವಣ ಅದಲ್ಲ ತುಂಬಾ ಶ್ರವಣ. ಕುಂಭಶ್ರವಣ ಅದೇ ನೋಡಿ ಒಂದು ಕಥೆ ಒಂದು ಮಗ. ಬಂದಿದ್ದಂತೆ ಹಾ ಹಾ ಅವನಿಗೇನಾದ್ರು ಶಿವ ಹಾ ಅವನಿಗೆ ಅವರೊಟ್ಟಿಗೆ ಹೋರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಇವರೆಲ್ಲ ಇದೆಲ್ಲ ನೋಡ್ಲಿಕ್ಕೆ ನಮ್ಮಂತವರು ಬಂದ್ರು. ಹಾ ಏನು ಉದ್ದೇಶ ಏನು? ಇವತ್ತು ಅವನ ಕಿರಿಬಾಗಿಗಳಂತೆ ಅವರು ಹಾ ನಾವು ಕಿರಿಯರಂತೆ. ಹಾ ಹಾ ಮತ್ತೆ ನನ್ನ ಸಂಬಂಧ ಸಹ ಮಾತಾಡಿದರು. ಸಂಬಂಧ ಆಗುತ್ತಿಲ್ಲಂತೆ. ಯಾಕೆ ಅಕ್ಕರಂತೆ ಮಕ್ಕಳಲ್ವಾ ಹೌದು. ಆದೇಶ ಕೊಡ್ಲಿಕ್ಕೆ ಆಗ್ತದ? ಅದು ಸಹ ನೋಡಿದ್ದಾರೆ ಆಗ್ತದೆ ಮತ್ತೆ ವಿಷಯ ಎಂತ ಗೊತ್ತುಂಟ ಈಗ ಹಾ ಅವನಿಗೆ ಬೇಕಾದ್ದು ನನ್ನ ಅಪ್ಪ. ನನ್ನ ಅಪ್ಪ ಗೊತ್ತಾಯ್ತು ಯಾರು? ನನ್ನ ಅಪ್ಪ ಅಂದ್ರೆ ನೀವೇ ಹಾ ಸುರೇಂದ್ರ. ಹಾ ಸುರೇಂದ್ರ ಅವನಿಗೆ ನಾನು ಯಾಕೆ ಅವನಿಗೆ ಸುರೇಂದ್ರ ಹೋಗಿ ಅದು ಗಂಧಲೋಕ ಅವನಿಗೆ ಬೇಕಂತೆ. ಈಗ ಆಗ್ತದ? ಅಲ್ಲ ಇದಂತ ಗೊತ್ತುಂಟು. ಅಲ್ಲ ಅವ ನೀನೇ ಒಂದು 4 ಬಾರಿಸಿ ಕಳಿಸೋದಿತ್ತಲ್ಲ ಆಚೆ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇನೆ ಹಿರಿಯಾಗಿನ ಸಂಬಂಧವಂತ ಸಂಬಂಧ ಏನಿರಲಿ ಹಾ ಹಾಗೆ ಇವರದ್ದು ವಿಚಾರ ತಿಳಿದು ಅಂತ ಬಂದದ್ದು. ಕಾಪಾಡಬೇಕು ನೀವೇ ಕಾಪಾಡಬೇಕು. ಒಳಗಿಟ್ಟುಕೋ ಸಹ್ಯಾದ್ರಿಪುರದ ಒಡೆಯ ಭೀಮಾಸುರ ಈ ಸ್ವರ್ಗಲೋಕದ ಆಸೆಗೆ ದಾಳಿ ಮಾಡಿದ್ದಾನೆ. ಯಾವುದೇ ಬೆಳಕತ್ತಾದರೂ ಅದನ್ನು ಎದುರಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಎದುರಿಸು.
ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಹೇಳು. ಒಮ್ಮೆ ತಮ್ಮಲ್ಲಿ ಇತ್ತ ಕಡಲೆ ಕರೆಯಲು ಮುಂದಾಗಲಿ. ಆಜ್ಞೆ ಆಯ್ತಲ್ಲ? ಹೌದು. ಏನಾಗಬೇಕು ತಿಳಿಸು. ವಿಚಾರ ಗಂಭೀರವಾಗಿದೆ. ಸಹ್ಯಾದ್ರಿಪುರದ ಒಡೆಯ ಹಾ. ಭೀಮಾಸುರ ಈ ಸ್ವರ್ಗಲೋಕಕ್ಕೆ ಮುತ್ತಿಗೆ ಹಾಕಿದ್ದಾನೆ. ಏನು ನಿಮ್ಮ ಅಭಿಪ್ರಾಯ? ¡Vamos!
ಮಾತಿನಿಂದ ಹೇಳುತ್ತಾ ಇದ್ದೇನೆ, ಏನು? ಮಾಡಿದ್ದು ತಪ್ಪಾಯ್ತೆಂದು ಶರಣಾಗು. ಇಲ್ಲವಾದ್ರೆ? ಇಲ್ಲವಾದರೆ ಸ್ವರ್ಗಲೋಕವನ್ನು ಬಯಸಿ ಬಂದಿದ್ದೀಯಲ್ಲ, ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಬಂದಾಗ ಎಂದಾದರೂ ಸರಿ, ಇಲ್ಲವಾದರೆ ಶೀಲವಾದೀತು. ಪರಾಕ್ರಮವೇ ತಿರುರೆ ಥಳಿರೆ ಐರಾವತನ್ನು ಏರಿಕೊಂಡೆಯ ಕೈಯಲ್ಲಿ ಕುಣಿಸವನ್ನು ಹಿಡ್ಕೊಂಡು ನಮ್ಮವರನ್ನೆಲ್ಲ ಸದೆ ಬಡಿಯುತ್ತಾ ಬರ್ತಾ ಇದ್ದಿ. ಶಾಖ ಇಲ್ಲ
ಜತನ ಇದೋ ಸಹ್ಯಾದ್ರಿಯ ಅದಿಪ್ಪ ಭೀಮಾಸುರನೆಂದರೆ ನಾನೇ. ಈ ಭೀಮಾಸುರನಿಗೆ ಹಕ್ಕು ಸ್ಥಾಪನೆಗಾಗಿ ಹುಟ್ಟು ಉದ್ದೇಶ ಇಟ್ಟುಕೊಂಡು ಸ್ವರ್ಗವನ್ನು ಪ್ರವೇಶ ಮಾಡಿದ್ದೇನೆ. ಇದಾ ಇಷ್ಟು ದಿವಸ ನಿನ್ನ ಆಳ್ವಿಕೆಯಲ್ಲಿ ಏನೂ ಕುಂದುಕೊರತೆ ಆಗಲಿಲ್ಲ. ಮುಂದೆಯೂ ಇದೇ ರೀತಿ ನೀನು ಆಡಳಿತ ಮಾಡಬೇಕು ಅಂತಿದ್ರೆ ಈ ಭೀಮಾಸುರ ಹೇಳಿಕೆ ನಿಲ್ಲಬೇಕಾಗುತ್ತದೆ. ಅದಕ್ಕಾಗಿಯೇ ಕೊಡು ಸ್ವರ್ಗವನ್ನು. ಸಂಪಾದಿಸಿದಂತಹ ಅಧಿಕಾರ ಪೀಠ ಇದರ ಆಸೆಗಾಗಿ ಮುಂದೆ ಬಂದ್ರೆ ಫಲ ತಕ್ಕಗಾದಿತು. ಹಾಗಿದ್ರೆ ನೀನು ಮಾತ್ರ ಸಾಧಿಸಿದವ. ನನ್ನ ಸಾಧನೆಯ ಬಗ್ಗೆ ಗೊತ್ತುಂಟ. ಸತಿಯಾಗದ ಫಲವಾಗಿ ಈ ಇಂದ್ರವಾಪವನ್ನು ನೀವು ಪಡೆದಿದ್ದೀರಾ, ಒಪ್ಪಿಕೊಳ್ಳೋಣ. ಇದಾ ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ವಿಧಿಯನ್ನು ತಪಸ್ಸಿನ ಮೂಲಕ ಆರಾಧಿಸಿಕೊಂಡ ಭಗವನು ಅಜೇಯವಾದಂತಹ ವರಪ್ರಸಾದವನ್ನು ನಾನು ಪಡೆದಿದ್ದೇನೆ. ಅಮರತ್ವ ಇಲ್ಲ ನಿನಗೆ. ಅದೇ ಹೇಳಿದ್ದಾನೆ, ಅಮರತ್ವ ನನಗೆ ಎಲ್ಲಿಂದ ಬರುವುದು? ನೀವು ಕುಡಿದಿದ್ದೀರಿ ಆ ಅಮೃತವನ್ನು. ಈ ಹೊತ್ತು ನೀನು ಕುಡಿದಂತಹ ಅಮೃತವನ್ನು ಕಾರಿಸುವಾಗ ಯಾರಿದ್ದಾರೆ ನಿನ್ನ ಪಕ್ಷದಲ್ಲಿ? ಏನಾದೀತು ಹೇಳು? ತಮಸ್ಸು ಸಾತ್ವಿಕ ಬುದ್ಧಿ ಈ ಗುಣಗಳಿಂದ ಒಳಗೂಡಿದ ಮಾತ್ರ ಇದನ್ನು ಆಡುವುದಕ್ಕೆ ಸಾಧ್ಯ. ತಮಸ್ಸಿಗರಿಗೆ ನೀವು ತಪ್ಪುವುದಿಲ್ಲ. ಅವಕಾಶ ಸಿಕ್ಕ ಸ್ವಲ್ಪ ಮಾತಾಡ್ಬೇಕು. ಈಗ ನೀನು ಹೇಳುವುದು ತಾಮಸ ಬೇಕು, ರಾಜಸ ಬೇಕು, ಸಾತ್ವಿಕ ಬುದ್ಧಿ. ನಾವೇನು ಬೇರೆ ಬೇರೆ ಕುಟುಂಬದವರ? ನೀನು ನಾವೆಲ್ಲ ಒಂದೇ ಮನೆಯವರು. ನಾವು ಸ್ವಲ್ಪ ದಿವಸಕ್ಕೆ ನೀನು ಬಿಟ್ಟು ಕೊಡುವುದಿಲ್ಲ ಅಂತಾದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡಿ ನೀನು ಕುಡಿದಂತಹ ಅಮೃತವನ್ನು ಕಾಲಿಸಿ ಮಾತಾಡ್ತೇವೆ.
ಬಾಯಿಗೆ ಬಂದ ಹಾಗೆ ಹ. ಇಂದ್ರಾದಿ ದೇವತೆಗಳು ಒದಗಿದ್ರು. ಹಾಗಿದ್ರೆ ಕಟ್ಟಿಕೊಂಡು ಓಡುವಂತಹ ದೃಶ್ಯವನ್ನು ಸರಿಯಾಗಿ ನೋಡು. ಓಡಿದಂತಹ ದಾರಿಯಲ್ಲಿ ಇನ್ನು ಮುಂದೆ ಹುಲ್ಲುಟ್ಟಕ್ಕಿಲ್ಲ. ನಮಗೇನಾಗಬೇಕು? ಸಿಂಹಾಸನ ಬರೆದಾಗಿದೆ, ಹೇಳಿಕೊಡ್ತೇನೆ. ಶುಭವಾಗಿ ಭೀಮಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ ಹೇಳು. ಭೀಮಾಸುರ ಮಹಾಪ್ರಭುಗಳಿಗೆ ಶುಭವಾಗಲಿ. ಎಲ್ಲರಿಗಾಗಲಿ. ನೀನು ಹೇಳಿದಾಗ ಹೇಳು, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಅಂತ ಹೇಳು. ನಾನು ಹೇಳಿದ ಹಾಗೆ ನೀವೆಲ್ಲ ಕೇಳಬೇಕು. ಇಲ್ಲ ಅಂತಾದರೆ ಶಿವಪ್ಪನ ಸ್ಥಿತಿ ತಿರುಪನ ಸ್ಥಿತಿ ನಿಮಗಾದೀತು. ನಿಮಗಾದಿತ್ತು. ಬಾ. ಕೆಲಸ ಮಾಡಿ. ಎಷ್ಟು ದಿವಸ ಆಯ್ತಾ? ಎಷ್ಟು ದಿವಸ ಆಯ್ತು ಬಂದು ಇಲ್ಲಿ ಕೆಲಸ ಮಾಡುವುದು? ಎಷ್ಟು ದಿವಸ ಆಯ್ತು? ಒಳ್ಳೆಯ ಕೆಲಸ, ನಿಷ್ಠೆಯಲ್ಲಿ ಮಾಡಬೇಕಪ್ಪ. ಇದು ಇಂದ್ರಾದಿ ಸುಮನಸರಲ್ಲ, ಎಲ್ಲರನ್ನು ನಾವು ಬಡಿದೋಡಿಸಿದ್ದೇವೆ. ಹಾಗಿದ್ರೆ ನಾವಿಲ್ಲೇ ಕಾಲಗಳನ್ನು ಮಾಡುವುದಲ್ಲ. ಈ ಸುರ ಗದ್ದುಗೆಯನ್ನು ಅಡರಿಕೊಂಡದ್ದಾಯಿತು. ಇನ್ನು ಯಕ್ಷಲೋಕ, ಗಂಧರ್ವಲೋಕ, ಕಿನ್ನರ ಲೋಕ, ಕಿಂಪುರುಷರು, ಸಿದ್ಧರು, ಶಾಕ್ಯರು ಎಲ್ಲರನ್ನು ನೋಡಬೇಕಾಗಿದೆ. ಆ ಬಳಿಕ ಊರನ್ನು ಸೇರೋಣ. ಅಮ್ಮನಲ್ಲಿ ಸಂತೋಷದ ವಾರ್ತೆಯನ್ನು ಹೇಳೋಣ. ಬನ್ನಿ ಅಲ್ಲಿಗೆ ನಾವು ಹೋಗಬೇಕು. ಯಾಕೆ ನಮ್ಮ ತಾಯಿಗೆ ಮಾಡಿದಂತ ಅವಮಾನವನ್ನು ಹೋಗುವುದರ ಬಗೆಗೆ ಏನು ನಿನ್ನ ಅಭಿಪ್ರಾಯ?
ನಮ್ಮ ಪುರವನ್ನು ಮುತ್ತಿಗೆ ಹಾಕಿದ್ದಾನಂತೆ. ಅವನಿಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕಾಗಿದೆ. ಎಲ್ಲಿನ ಮಗವನ್ನು ನೀನೊಬ್ಬನೇ ಹೋಗುವುದಲ್ಲ, ನಮ್ಮ ಸಕಲ ಸೇನೆ ಸಿದ್ಧವಾಗಿದೆ. ಹೊಡೆಯಲಿ ಡಂಗುರ ಹೋಗಿ. Yeah.
ಮಾಡಿಕೊಂಡು ಬಂದವರು ನೀವು. ಬಂದಂತಹ ನೀವು ನಿಮ್ಮನ್ನು ವಿರೋಧಿಸುವುದಕ್ಕೆ ನಮ್ಮವರು ಬಂದಾಗ ಎಲ್ಲವರನ್ನು ಸದೆಬಡಿಯುತ್ತಾ ಮುಂದುವರಿಯುತ್ತಿದ್ದೀವಿ. ಹೌದಯ್ಯ, ಯಾರೆಂಬುದು ಅರ್ಥವಾಗದೆ ಯೋಚನಾ ಲಹರಿಯಲ್ಲಿ ನಾನಿದ್ದೇನೆ. ನಿನ್ನಲ್ಲೇ ಕೇಳುತ್ತಾ ಇರುವುದು ಇವರೆಲ್ಲವರಿಗೂ ನಾಯಕ ನೀನೆಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಯಾರು ನೀನು? ಯಾಕಾಗಿ ದಂಡೆತ್ತಿ ಬಂದೆ? ನಮ್ಮಲ್ಲಿ ಯುದ್ಧ ಮಾಡುವುದಕ್ಕೆ ಕಾರಣಗಳನ್ನು ಎಲ್ಲವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ನಿನ್ನನ್ನೇ ಹುಡುಕಿಕೊಂಡು ಬಂದವ ನಾನು. ಹೌದಾ? ನೇರವಾಗಿ ಮನೆಗೆ ಬರ್ಬೋದಿತ್ತಲ್ಲ. ಇದು ಹಾಗೆಲ್ಲ ಬರುವುದಕ್ಕೆ ಆಗುವುದಿಲ್ಲ. ಯಾಕೆ? ನಮ್ಮತ್ತಾದಂತಹ ಪರಾಕ್ರಮ ಹಾಗೇ ಇದೆ. ಅಯ್ಯೋ, ಏನು ಯಾರೆಂಬುದಾಗಿ ನಿನಗೆ ಹೇಳ್ತೀನಿ. ನನ್ನನ್ನೇ ಹುಡುಕಬೇಕು ಅಂತ ಇದ್ರೆ ಅದಕ್ಕೊಂದು ಕಾರಣ ಅಂತ ಬೇಕಲ್ಲ. ಅದಕ್ಕೆ ದೊಡ್ಡವಾದ ಒಂದು ಕಾರಣ ಇದೆ. ಬೇರೆ ಏನಲ್ಲ, ವಿಂಧ್ಯಾಚಲದ ನಿವಾಸಿ ಭೀಮಾಸುರ. ನಿನ್ನ ಹೆಸರು ಇತ್ತೀಚೆಗೆ ಸ್ವಲ್ಪ ಪ್ರಸಿದ್ಧಿಗೆ ಬರ್ತಾ ಉಂಟು. ಹೌದಲ್ವಾ? ಅಯ್ಯ, ತಾಯಿಯಾದಂತಹ ಕಕ್ಕನಿಗೆ ಮಾಡಿದಂತಹ ಅವಮಾನ. ನಿನ್ನ ತಾಯಿಯದು ಕಕ್ಕನಿಯ ಮಗನನ್ನು ಹೆಸರು ಹೇಳ್ಬೇಡ. ಬೇಸಿಗೆ ಕರ್ತೇನೆ ಈಗ. ಅಲ್ಲ, ಹೆಸರು ಕೇಳುವಾಗಲೇ ಹೇಸಿಗೆ ಆಗ್ತದೆ. ಇನ್ನು ನೋಡಿ ನಾವು ಅನುಭವಿಸಿದ್ದೇವೆ. ಇದು ಅದು ನಿನ್ನ ಅಮ್ಮನ? ನನ್ನ ಅಮ್ಮನ ಹೆಸರು ಹಾಗೆ. ಹೌದಪ್ಪ, ಅರ್ಥ ಆಯ್ತು. ನಿನಗೆ ಹೇಸಿಗೆ, ಅದಕ್ಕೆ ನಾನು ಜನ ಅಲ್ಲ. ಹೌದು, ಹೇಸಿಗೆ ಆಯ್ತು ಅಂತ ಅಲ್ಲ, ನಿನಗೆ ಅಮ್ಮನನ್ನು ಬದಲಿಸಿಕ ಅವರವರ ಭಾವಕ್ಕೆ ತಕ್ಕಂತೆ. ಹೌದು, ನನಗೆ ಹೇಸಿಗೆ ಆಗಿಲ್ಲ. ಈಗ ನಿನ್ನ ಅಮ್ಮನ ಹೆಸರು ಹೇಳೋದು ನಿನಗೆ ಹೇಸಿಗೆ ಆಗ್ತದ? ಖಂಡಿತ ಇಲ್ಲಲ್ಲ. ಹಾಗಾಗಿ ನನ್ನ ಅಮ್ಮನ ಹೆಸರು ಹೇಳೋದು ನನಗೆ ಹೇಸಿಗೆ ಆಗಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ನಾಯಿಗ ಮಾಡಿದಂತಹ ಅವಮಾನವನ್ನು ತಟ್ಟಿಸಲಿಕ್ಕೆ ಬಂದಿದ್ದೇನೆ. ನಾನು ಅವಮಾನ ಏನು ಮಾಡಿ ಅವಮಾನ ಆಯ್ತು ಅಂತ ಹೇಳಿ ಮತ್ತೆ ನೆನಪು ಮಾಡೋಣ. ದೇವರನ್ನೇ ಅವಮಾನ ಮಾಡಲಿಲ್ಲ. ಮತ್ತೇನು ಮಾಡಿದ್ದೆವು? ಎರಡು ಹೊಡೆದು ಕಳಿಸಿದ್ದು. ಹೌದಲ್ವಾ? ಅದನ್ನೇ ಪ್ರಶ್ನಿಸಕ್ಕೆ ಹೊತ್ತು ಬಂದಿದ್ದೇನೆ. ಅಯ್ಯೋ, ಮಾಡಿದ್ದು ತಪ್ಪಾಯ್ತು ಕ್ಷಮೆ ಕೇಳೋದು ಈಗ ಹೇಳ್ತೀಯಾ? ಕೇಳಿದ್ರೆ ಈಗ ನಾನು ತಪ್ಪಾಯ್ತು ನಿನ್ನ ಕಾಲಿಗೆ ಏನ್ ಮಾಡಿ ಆದ್ರೂ ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೇನೆ ಗೊತ್ತಾ? ಅಲ್ಲ, ಬಿಡ್ತೇನೋ ಬೀಳ್ತೇನೋ ಬೀಳದೇ ಇರ್ತೇನೋ ಅದು ಬೇರೆ ವಿಷಯ. ಒಂದು ವೇಳೆ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದರೆ ಬೀಳುವ ಕ್ಷಮಿಸೋದಿಲ್ಲ. ಬೀಳುವ ಸಂದರ್ಭ ಬಂದ್ರಲ್ವ? ಹೌದು, ಹೌದಲ್ವ? ಅಲ್ಲ, ನನಗೆ ಆಯ್ತು ಮಾರೆ ಎಂತ ಅದು ನೀನು ಬಾಯಲ್ಲಿ ಹೇಳಲಿಕ್ಕೆ ನೀನು ಮಾಡುವುದಕ್ಕೆ ವ್ಯತ್ಯಾಸ ಇಲ್ವಾ? ಉಳಿದುಂಟು. ಹಾಗಾಗಿ ಹೇಳ್ತೇನೆ, ಎಲ್ಲವನ್ನು ತತ್ವಪ್ಪಿ ಶರಣಾಗ್ತೀಯಾ? ಅಲ್ಲ, ಪರಾಕ್ರಮವನ್ನು ನೋಡ್ತೀಯ. ನಿನ್ನ ಅಮ್ಮನಿಗೆ ಅವಮಾನ ಆಗಿದೆ, ಅದಕ್ಕೆ ಬೇಕಾಗಿ ಪ್ರಶ್ನಿಸುವುದಕ್ಕಾಗಿ ಬಂದು. ಒಂದು ವೇಳೆ ನಾನು ಕ್ಷಮೆ ಯಾಚಿಸಿದರೂ ನಿನ್ನ ದಂಡನೆ ಮುಗಿಯುವುದಿಲ್ಲ, ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ನೀನು ದಂಡಿಸುವುದಕ್ಕಾಗಿಯೇ ಬಂದ. ಆದ್ರೆ ಒಮ್ಮೆಗೆ ನೀನು ದೂರಿನ ಅರಸನಲ್ಲ, ಹೌದು,
ನಿಮ್ಮ ಊರಿನಲ್ಲೂ ಒಂದು ಸಿಂಹಾಸನ ಉಂಟು ಇಲ್ವೋ? ಉಂಟು. ಅದು ನ್ಯಾಯಾಧ್ಯಕ್ಷ ಪೀಠ ಹೌದೋ ಅಲ್ವೋ? ನ್ಯಾಯಾನ್ಯಾಯದ ವಿಮರ್ಶೆ ಮಾಡಿ ಆ ಬಳಿಕ ಅನ್ಯಾಯ ಆಗಿದ್ರೆ ಅಂಥವನಿಗೆ ಶಿಕ್ಷೆ ಕೊಡಿಸಬೇಕಿದ್ದುದು ನ್ಯಾಯದಂಡನೆಯ ಕ್ರಮ. ಈ ಸಂದರ್ಭದಲ್ಲಿ ಯೋಚಿಸಿ ನೋಡಿ, ನಿನ್ನ ಅಮ್ಮ ಅಲ್ವಾ? ಹೌದು. ಪ್ರಾಯ ಎಷ್ಟಾಗಿದೆ ಹೇಳಿಕಾಗ್ತದ? ಅಲ್ಲ, ನಿನ್ನ ಅಮ್ಮ ಅಂತ ಹೇಳುವ ನೋಡಿದವರಿಗೆ ಗೊತ್ತಾಗಿತ್ತು ಎಷ್ಟು ಆಗಿರ್ಬೋದು. ಅಂತೂ ಯೌವನ ಜಾರಿ ವೃದ್ಧಾಪ್ಯಕ್ಕೆ ಕಾಲಿಟ್ಟು ಒಂದು 10-20 ವರ್ಷ ಆಗಿರ್ಬೋದು ಅಷ್ಟೇ ವೃದ್ಧಾಪ್ಯ ಆಗಿದೆ. ಹೌದು. ಅಂತಹ ನಿನ್ನ ಅಮ್ಮ ನನ್ನ ಬಳಿಗೆ ಬಂದು ನಿನ್ನನ್ನು ಕಂಡಾಗ ನಾನು ಮನಸ್ಸು ಸೋರೆಗೊಂಡೆ. ನನ್ನನ್ನೊಮ್ಮೆ ಮದುವೆ ಆಗುತ್ತಲ್ಲ, ನಿನ್ನ ಅಮ್ಮನ ಹುಚ್ಚು ನೋಡಿ, ನೀನು ಒಮ್ಮೆ ನನ್ನನ್ನು ಸೇರು, ಒಮ್ಮೆ ನಾವಿಬ್ಬರು ಸಹಿತ ಮಾಡುವ. ಇಂತಹ ಭಾಷೆ ಎಷ್ಟಾದ್ರೂ ಹೆಣ್ಣವ್ರೆ, ಎಷ್ಟು ಮುದುಕಿಯನ್ನು ಹೆಣ್ಣಂತ ಹೇಳ್ತಾರೆ. ಹೆಣ್ಣು ಹೆಣ್ಣೆ. ಹೌದಪ್ಪ, ಹೆಣ್ಣು ಹೆಣ್ಣು ಅಂತ ಮುದುಕಿಗೆ ಮೊದಲಾಗುತ್ತದೆ ಹೇಳು. ಇಂತಹ ಹೌದಾ? ನಿಮ್ಮಲ್ಲಿ ಆಗ್ತದೆ, ನಮ್ಮಲ್ಲಿ ಆಗುದಿಲ್ಲ. ಅಲ್ಲ, ಮುದುಕಿಗೆ ಮದುವೆ ಆಗಬಾರ್ದು ಅಂತಿಲ್ಲ. ಯಾರಾದರೂ ಹೆಂಡತಿ ಇಲ್ಲದ ಮುದುಕ ಸಿಕ್ಕಿದ್ರೆ ಒಟ್ಟು ಸೇರಿಸಬಹುದು, ಅಪರಾಧ ಏನು ಅಲ್ಲ. ಅದು ಪ್ರಧಾನವಲ್ಲ ನಮಗೆ. ಈ ಸಂದರ್ಭದಲ್ಲಿ ಅಂತಹ ಆಸೆಯನ್ನು ಮುಂದಿಟ್ಟಾಗ ಧರ್ಮ ಸೂಕ್ಷ್ಮಕ್ಕನುಗುಣವಾಗಿ ಪುರುಷಾತಿಕ್ರಮಣ ಮಾಡಿದಂತಹ ಹೆಣ್ಣೊಬ್ಬಳ ಕಿವಿ ಮೂಗುಗಳನ್ನು ಕತ್ತರಿಸತಕ್ಕದ್ದು. ಇದು ಧರ್ಮ ಸೂಕ್ಷ್ಮತೆ. ಹಾಗೆ ನಾನು ಹಾಗೆ ಮಾಡಲಿಲ್ಲ. ಇವಳಿಗೆ ಹೆಚ್ಚಾಗಿದೆ ಯಾವುದು ಅಂತ ನೀವು ಯೋಚಿಸಿ ಅಲ್ವಾ? ಆ ಹೆಚ್ಚಾದ್ದಕ್ಕೆ ಒಂದೇ ಮದ್ದು, 2 ಕೊಟ್ಟರೆ ಸರಿ ಆಗುತ್ತದೆ ಅಂತ 2 ಮುಸುಡಿಗೆ ಬಾರಿ ಕಳಿಸಿದ್ದು ಹೌದು. ಅವಳು ಮಾಡಿದಂತಹ ಅತಿಕ್ರಮಣ ಅದಕ್ಕೆ ಸರಿಯಾದಂತಹ ಅಲ್ಲ, ಸ್ವಲ್ಪ ಶಿಕ್ಷೆ ಕೊಟ್ಟಿದ್ದೇನೆ. ಇದು ಅಪರಾಧ ಅಲ್ಲ, ನೀನು ನಿನ್ನಷ್ಟಕ್ಕೆ ಹೋದೆ ಅಂತ ಇದು. ಈಗ ತಾಯಿಗೆ ಹೆಚ್ಚಾದಕ್ಕೆ ನಿನಗೆ ಕಡಿಮೆ ಅಂತ ಯಾವುದು? ಅಲ್ಲ, ಇದೀಗ ತಾಯಿಗೆ ಹೆಚ್ಚಾದ ಅಂತ ಹೇಳಿದೆ. ಹೌದು. ಹಾಗಾದ್ರೆ ನಿನಗೆ ಕಡಿಮೆ ಅಂತ ಹೇಳಿ. ನನಗೆ ಕಡಿಮೆ ಆದ್ದಲ್ಲ, ಅವಳಿಗೆ ಹೆಚ್ಚಾದ್ದು. ಮುದುಕಿಗೆ ಹಾಗಾಗ್ತದೆ. ಒಬ್ಬನಿಗೆ ಹೆಚ್ಚಾದ್ರೆ ಮತ್ತೊಬ್ಬರಿಗೆ ಕಡಿಮೆ ಆಗ್ಬೇಕು. ಒಂದು ಸಮತೋಲನದಲ್ಲಿ ಇರ್ತದೆ. ಕೆಲವರಿಗೆ ಕಡಿಮೆ ಆಗ್ತದೆ, ಕೆಲವರಿಗೆ ಹೆಚ್ಚಾಗ್ತದೆ. ನಿನ್ನ ಅಮ್ಮನಿಗೆ ಹೆಚ್ಚಾದ್ದು, ನನಗೆ ಸಮತೋಲನದಲ್ಲಿರುವುದು. ಕಡಿಮೆ ಅಂತ ಹೇಳುವುದಲ್ಲ. ನಿಮಗೆ ಭಾಷೆ ಕಳಿಸ್ತದೆ. ಸಾರಿ ಹೇಳ್ತಾ ಇದೆ, ರಣರಂಗದಿಂದ ಹಿಂದೆ ಹೋದ್ರೆ ನಿನ್ನ ತಲೆಯ ಮೇಲಿನ ಭಾಗ ಇದೆಲ್ಲ ಇಟ್ಟದುಂಟಲ್ಲ, ನನ್ನ ಕುತ್ತಿಗೆಯ ಮೇಲಿನ ಭಾಗ ಇಟ್ಟದ್ದು ಅದೆಂತ ನಮ್ಮ ಸ್ವಭಾವ ನಿಮ್ಮ ಸ್ವಭಾವಕ್ಕೆ ನಾನೀಗ ನಿನ್ನ ಮುಖಕ್ಕೆ ಕೈ ಹಾಕಿ ಅದೆಲ್ಲ ತೆಗೆದ ನೀನು ಹೇಳಿದ್ದಕ್ಕೆ ನಾನು ಹೇಳಿ ನನ್ನ ಆಕ್ಷೇಪ ಇಲ್ಲ. ಹೇಗೆ ಬೇಕಿದ್ರು ಪರಿಶ್ರಮ ಗೊತ್ತುಂಟಾ? ಹೌದಪ್ಪ. ಅಲ್ಲಿ ಕೆಲವು ದಿನಗಳ ಬಳಿ ಕೂತುಕೊಂಡು ಅದನ್ನೆಲ್ಲ ಹೀಗೆ ಮಾಡಿ ಮತ್ತೆ ಇಲ್ಲಿ 3 ಆಡ್ಬಾಟೆ ಒಂದು ದಿಬ್ಬದಲ್ಲಿ ಹಿಂದೆ ಹೋಗುವ ಹಣವ ಎಲ್ಲ ಹೇಳ್ತೇನೆ. ಅದೆಲ್ಲ ಪ್ರಧಾನವಲ್ಲ. ತಪ್ಪಾಯಿತು ಅಂತ ಕಾಲಿಗೆ ಹಿಡಿದು ಹೋಗ್ತಿ ಅಂತ ಇದ್ರೆ ನೀವು ಬದಲಿದ್ರೆ ಅವಕಾಶ ಕೊಡ್ತೇನೆ. ಇಲ್ಲದಿದ್ರೆ ಅದೇ ಕುತ್ತಿಗೆ ಮೇಲೆ ಬೇಕಾಗಿ ಬಂದದ್ದಲ್ಲ. ಅಮ್ಮನ ಪರವಾಗಿ ನಾನು ಬಂದದ್ದು. ನನ್ನನ್ನು ನೋಡ್ಲಿಕ್ಕಲ್ಲ, ನಿನ್ನನ್ನು ನೋಡ್ಲಿಕ್ಕೆ. ನಿನ್ನನ್ನು ನೋಡುದು ಮಾತ್ರ ಅಲ್ಲ, ನಿನ್ನ ಕಾರಾಗೃಹ ಇರಿಸಲಿಕ್ಕೆ ನಾನು ಬಂದ. ಹೌದಾ? ಯಾರ ಕಾರಾಗೃಹ? ನನ್ನದೇ ಕಾರಾಗೃಹದಲ್ಲಿ. ನಿನ್ನದು? ಇದು ನನ್ನ ಮನೆ. ಹೌದಾ? ಯಾರು ಕಾರಾಗೃಹ ನೋಡಿ
ಅದೇ ಪ್ರಧಾನ. ಇಲ್ಲಿಗೆ ಯೋಚನೆ ನಮ್ಮ ಹಾಗಾದ್ರೆ ಏನು ಮಾಡ್ತೇವೆ? ಆರಾಮ ನಮ್ಮ ಕಾರಾಗೃಹ ಉಂಟು, ಬೇಕಾದಷ್ಟು ಜಾಗ ಉಂಟು. ನಿನ್ನ ಮಗ ಸುಲಕ್ಷಣ ಅವರನ್ನು ಮೊದಲೇ ಕಳುಹಿಸಿದ್ದೇನೆ, ನಿನ್ನನ್ನು ಕೂಡ ಅಲ್ಲೇ ಇರ್ತೇನೆ. ಇದು ನನಗೆ ಸಮಯ ನೀವು ಬರ್ತೀಯ ನನಗೆ ಮಾತಾಡುವ ಚಟ ಸ್ವಲ್ಪ ಕಲಿಸಿ. ಈಗ ಮಾತಾಡಲಿಕ್ಕೆ ಜಾಗ ಇದೆ, ಮಾತಾಡುವಂತ ಮಾತಾಡಿ. ನಿಮ್ಮಿಂದ ಆಗಲಿಕ್ಕೆ ಆಗ್ಲಿಕ್ಕೆಲ್ಲ ಬೇಡ, ಆಯ್ತಲ್ಲ? ಹೀಗೆ ನೀನಾಗಿ ಕಳಿಸ್ತೀಯ ನಾನು ಆವಲ್ಲ ಹಾಗೆ ಹೇಗಾಗಿತ್ತು ಈ ಹೊತ್ತಿಗೆ? ಅಪ್ಪ ಮಗ ತಂದ ಇಬ್ಬರನ್ನು ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಮುಂದೆ ನೋಡ್ತೇನೆ. ಕೊರಗದಿ ಬಲಿಗಾಯ ರಂಗಾದ ನಾಗಲಿಯ ಸ್ವಾಮಿ ಪರಮೇಶ್ವರ, ನೀನೇ ರಕ್ಷಿಸಬೇಕು ಸ್ವಾಮಿ, ನೀನೇ ರಕ್ಷಿಸಬೇಕು. ಯಾಕೋ ಏನು ಕೆಲವು ದಿವಸಗಳಿಂದ ಮನಸ್ಸಿಗೆ ಒಂದು ರೀತಿಯ ಚಿಂತೆ. ರಕ್ಕಸರು ದಾಳಿ ಮಾಡಿದ್ದಾರೆ ನಮ್ಮದಂತಃಪುರಕ್ಕೆ. ನನ್ನ ಪತಿದೇವರು ಯುದ್ಧಕ್ಕೆ ಹೋಗಿದ್ದಾರೆ. ಹೋದಂತಹ ನನ್ನ ಸ್ವಾಮಿ ಇನ್ನೂ ಬರಲಿಲ್ಲ. ಯಾಕಾಗಿರಬಹುದು, ಏನಾಗಿರಬಹುದು? ಈ ಚಿಂತೆ ಕಾಡುತ್ತಾ ಇದೆ. ಆದ್ರೆ ನನಗೊಂದು ಭಯ, ಇಲ್ಲಿ ಯಾರು ಆ ರಕ್ಕಸರು ಈ ಅಂತಃಪುರಕ್ಕೆ ಬಂದ್ರೆ ಏನು ಮಾಡ್ಲಿ? ನಾನೊಬ್ಬಳೇ ಇಲ್ಲಿರುವುದು. ಅಯ್ಯೋ ದೇವರೇ, ಆದಷ್ಟು ಬೇಗ ನನ್ನ ಪತಿದೇವರು ಇಲ್ಲಿಗೆ ಬರಬೇಕು. ಆದಷ್ಟು ಬೇಗ ಬರಬೇಕು ಸ್ವಾಮಿ. ಎಲ್ಲಿದ್ದಾರೆ, ಯಾಕೆ ಬರ್ತಾರೆ? ಕಮಿಟಿ ಮನೆ
ಜಯಿಸಿದೆ ಸಾಮ್ರಾಜ್ಯದಳು ಭೂಮಿಯ ಜಯಿಸಿದೆ ಅಭಿನಿ ಮಣಿ ಕೇಳಿ ನೋಡಿ ಭೀಮನ ಗುಣಶೀಲೆ ನೋಡೆ ಭೀಮನ ಗುಣಶೀಲೆ ಭೂಮಿಯ ಜಯಿಸಿ ಬಿಡುವ ಕವಿನಿ ಮಣಿ ಕೇಳಿ ಕಾಮಿನಿ ಮಣಿಯ ಅಯ್ಯೋ ದೇವರೇ ಏನಾಯ್ತು ಭಯ ಭಯ ಯಾರದ್ದು ಯಾಕೆ ಭಯ ನನ್ನ ಭಯ ಯಾಕೆ ಭಯ ಮತ್ತೆ ಕಾಣುವಾಗಲೇ ಭಯವಾಗ್ತಾ ಇದೆ. ನಾರಿ ಮಣಿ ಆಹಾ ಏನು ಚಂದ ಏನು ಚಂದ ಎಷ್ಟು ನೋಡಿದ್ರು ಸಾಕಾಗುವುದಿಲ್ಲ ಈ ಹೊತ್ತಿಗೆ ಆ ರಂಬೆ ಊರ್ವಶಿ ಮೇರಕ್ಕೆ ಅಷ್ಟು ಮಾತ್ರ ಯಾಕೆ ಆ ರತಿಯನ್ನೇ ಮೀರಿಸುವಂತಹ ಸೌಂದರ್ಯ ನಿನ್ನ ನೋಡಿದರೆ ಏನು ಅನುಭವ ಸುಂದರಿ ನಿನ್ನನ್ನು ಮಾತಾಡಿಸಿದ್ರು ಬೇರೆ ಯಾರು ವಿದ್ಯಾಧರದಾರಸು ನಾನೇ ಆಗಿದ್ದೇನೆ. ಯಾರು ಭೀಮಾಸುರ. ನಿನ್ನ ಅಂತಃಪುರಕ್ಕೆ ನಾನು ಬಂದಿದ್ದೇನೆ. ಯಾಕೆಂತ ನನಗೆ ಆಶ್ಚರ್ಯವಾದ ಸರಿ ಯಾಕೆ ಹೇಳ್ತೇನೆ ಇದೋ ನಿನ್ನ ಗಂಡನಾದಂತಹ ಸುದಕ್ಷಿಣ ಮಗನಾದಂತಹ ಸುಲಕ್ಷಣರನ್ನು ಯುದ್ಧದಲ್ಲಿ ಸೋಲಿಸಿ ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಅವನ ಮಡದಿಯಾದಂತಹ ನಿನ್ನನ್ನು ಒಮ್ಮೆ ನೋಡ್ಬೇಕಂತ ನನ್ನ ಈ ಜನ್ಮದ ಒಂದು ಆಸೆ ಆಗಿತ್ತು. ಹಾಗಾಗಿ ನೇರವಾಗಿ ನಿನ್ನ ಅಂತಃಪುರಕ್ಕೆ ಬಂದಿದ್ದೇನೆ. ಬಂದ ವಿಷಯ ಬೇರೆ ಇಲ್ಲಲ್ಲ, ಏನಾಗ್ತಿತ್ತು? ನಿನ್ನನ್ನು ನೋಡಿದಾಗ ನನಗೆ ಮಾತೇ ಬರ್ತದೆ, ಮಾತೇ ಬರುವುದಿಲ್ಲ. ಇಷ್ಟೊತ್ತು ಮಾತಾಡಿದ್ದೇನೆ. ಹೌದಲ್ವಾ? ಅದೇ ನನಗೆ ಆಗುದು. ಏನ್ ಮಾತಾಡ್ಬೇಕಿದ್ರೆ ಗೊತ್ತಾಗುದಿಲ್ಲ. ಯಾಕೆ ಅಂತಹ ಗೆಲುವೇ ನೀನು. ಹಾಗಾಗಿ ನಿನ್ನಲ್ಲಿ ಸಾರಿ ಬಳಿ ಗೊತ್ತಿಲ್ಲ ಕೇಳ್ತೇನೆ. ಇದು ದುರಧೀರ ಭೀಮಾಸುರ ನಾನಿದ್ದೇನೆ. ಬ್ರಹ್ಮದೇವನ ವರಬಲವು ನನಗಿದೆ. 14 ಲೋಕವನ್ನು ವಶಪಡಿಸಿದ್ದೇನೆ. ಹಾಗಾಗಿ ಲೋಕದ ಮುಖಕ್ಕೆ ಭೀಮಾಸುರ ಏನು ಹೇಗೆ ಎಂಬುದಾಗಿ ಜನರಿಗೆ ಗೊತ್ತಿದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತೇನೆ. ಏನು ದನವೆದ್ರು ನೀನಿಲ್ಲ ದೇವನ ಬೀಳುವ ಮಾನವಿಲ್ಲವೇ ನಿನಗೆ ಮಾನವಿಲ್ಲವೇ ನಿನಗೆ ಮಾನಿನಿಯದ ಕುಲದ ನೀರುವನು ಮಾನಿನಿಯದ ಕುಲದ ನೀರುವನು ಜ್ಞಾನಿಯೆಲ್ಲವೂ ಯೋಜಿಸುವ ಜ್ಞಾನಿಯೆಲ್ಲವೂ ಯೋಜಿಸುವ ಧನವೇಂದ್ರನಿನ್ನ ನೀನ ದೇವನು ಕೇಳುವ ಮಾನವಿಲ್ಲದೆ ನಿನಗೆ ಮಾಲಿನಿಯರ ಕುಲದ ನೀರುವ ನೀನು ಜ್ಞಾನಿ ಎಲ್ಲವೂ ಯೋಜಿಸುವ
ಈ ಸಂದರ್ಭದಲ್ಲಿ ಸಮರಕ್ಕೆ ಬಂದವ ನೀನು ಹೌದು, ಆದ್ರೆ ಇದು ನಿನ್ನ ಸ್ವಾರ್ಥ ಎನ್ನುವುದು ಎಲ್ಲರಿಗಿದ್ದಲ್ಲಿ. ಆದ್ರೆ ಒಂದು ಮಾತನ್ನು ಕೇಳಬೇಕು. ಒಂದು ವಸ್ತುವನ್ನು ಕಂಡಾಗ ಆ ವಸ್ತು ನನಗೆ ಬೇಕು, ಆ ವಸ್ತುವನ್ನು ಬಯಸುವುದು ತಪ್ಪಲ್ಲ. ಆದ್ರೆ ಆ ವಸ್ತುವನ್ನು ಬಯಸುವಲ್ಲಿ ಸರಿಯಾಗಿ ಯೋಚನೆ ಮಾಡಬೇಕು. ಆ ವಸ್ತು ನನಗೆ ತಕ್ಕಬಹುದಾ, ಆ ವಸ್ತುವನ್ನು ಪಡೆಯುವಂತ ಅರ್ಹತೆ ತನಗಿದೆಯೋ ಇದನ್ನು ಸ್ವಲ್ಪ ಯೋಚಿಸಬೇಕಾಗ್ತದೆ. ನೀನದು ತಿಳಿದಂತಹ ವ್ಯಕ್ತಿಯಲ್ಲ, ಒಂದು ರಾಜ್ಯವನ್ನು ಆಳುವಂತಹ ಅರಸನಾಗಿರಬಹುದು ನೀನು. ಹೀಗಿರುವಾಗ ನಿನ್ನ ಪ್ರಜೆಗಳಲ್ಲಿ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವರಿಗೆ ಬುದ್ಧಿಯ ಮಾತನ್ನು ಹೇಳಿ ಅವರನ್ನು ಸರಿಯಾದಂತಹ ಜಾಗಕ್ಕೆ ತರುವಂತಹ ಜಾಗದಲ್ಲಿರುವಂತಹ ವ್ಯಕ್ತಿ ನೀನು ಅಲ್ವಾ? ಈ ಸಂದರ್ಭದಲ್ಲಿ ನನ್ನ ಗಂಡನ ಯುದ್ಧದಲ್ಲಿ ಗೆದ್ದಿದ್ದೇನೆ ಎಂದು ಹೇಳ್ತಾ ಇದ್ದು ತಪ್ಪಲ್ಲ. ಯುದ್ಧಕ್ಕೆ ಬಂದವ ನೀನು ಹೌದು, ಸೋಲು ಗೆಲುವು ಇದ್ದದ್ದೇ. ಹಾಗೆಂದುಕೊಂಡು ನನ್ನ ಗಂಡನು ಗೆದ್ದ ಮಾತ್ರಕ್ಕೆ ನನ್ನದಂತ ಅಂತಃಪುರಕ್ಕೆ ಬಂದು ನನ್ನನ್ನೇ ಬಯಸ್ತಾ ಇದೆಯಲ್ಲ, ಇದು ಖಂಡಿತ ಸರಿಯಲ್ಲ. ಇಂತಹ ತಪ್ಪು ಕೆಲಸವನ್ನು ಮಾಡಿದ್ರೆ ದೇವರು ಮೆಚ್ಚುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣದಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ನನ್ನನ್ನು ಬಯಸದೆ ಇಂತಹ ಹೀನವಂತಹ ಮಾತುಗಳು ನನ್ನಲ್ಲಿ ಆಡದೆ ಬಂದ ಹಾಗೆ ಹಿಂದೆ ಹೋಗಿಬಿಡು ಪುಣ್ಯಾತ್ಮ. ನಿನ್ನ ಗಂಡನನ್ನು ಮತ್ತೆ ಮಗನನ್ನು ಬಿಟ್ಟು ನೀನು ಹೇಳುತ್ತಿರುವುದು ಕೇಳಿದ್ರೆ ನನ್ನ ಗಂಡನನ್ನು ಸೆರೆಯಿಂದ ಬಿಡಿಸಿಕೊಡ್ಬೇಕು, ನನ್ನ ಮಗನನ್ನು ಸೆರೆಯಿಂದ ಬಿಡಿಸಬೇಕು. ಇದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇಲ್ಲಿಂದ ಹೋದ್ರೆ ಖಂಡಿತ ದೈವ ಬಲ ಇರ್ತದೆ. ಅವರನ್ನು ಒಂದು ವೇಳೆ ಕಾರಾಗೃಹದಿಂದ ಬಿಡಿಸಲ್ಪಟ್ರೆ ನೀನು ನನಗೆ ಸಿಗ್ತೀಯ? ನಾನೆಲ್ಲರೂ ಸಿಗುವುದು ಸಾಧ್ಯವೇ ಇಲ್ಲ. ಹೇಳ್ತೇನೆ, ಸಾಮದಲ್ಲಿ ನಿನ್ನಲ್ಲಿ ಹೇಳ್ತೇನೆ ಏನೆಂಬುದಾಗಿ. ಇದು ನಿನ್ನ ಗಂಡನನ್ನು ನಿನ್ನ ಮಗನನ್ನು ಯಾವುದೇ ಕಾರಣಕ್ಕೂ ಸೆರೆಮನೆಯಿಂದ ಬಿಡುವುದಿಲ್ವೇ? ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಈ ಹೊತ್ತು ನಾನು ನಿನ್ನನ್ನು ಬಯಸಿದ್ದೇನೆ, ನಿನ್ನನ್ನು ಕಂಡು ಆಕರ್ಷಿತನಾಗಿದ್ದೇನೆ, ಮೋಹಿತನಾಗಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಸಾಮದಲ್ಲಿ ನಿನ್ನಲ್ಲಿ ಕೇಳ್ತೇನೆ, ಏನೆಂಬುದು ನನ್ನ ಮದುವೆ ಅಲ್ಲ. ಮಾತಾಡ್ಬೇಕು. ಯಾಕೆ ಅಲ್ಲದಿದ್ರೆ ಮದುವೆಯಾದಂತಹ ಹೆಣ್ಣಿನ ಬಳಿಗೆ ಬಂದು ಈ ರೀತಿಯ ಸೊಕ್ಕಿನ ಮಾತನ್ನ ಆಡ್ತಾ ಇದ್ದೆಲ್ಲ ಹೌದೇನಾ? ನನ್ನ ಗಂಡನು ಗೆದ್ದ ಮಾತ್ರಕ್ಕೆ ನಾನು ಭಯಗೊಂಡು ನಿನ್ನ ಬಡ್ಡಿಯಲ್ಲಿ ಕರೆದ್ರೆ ಬರ್ತೇನೆ ಎಂದು ಭಾವಿಸಿದ್ದೆ ನೀನು. ನೋಡು, ಒಂದು ಮಾತು ಹೇಳ್ತಾ ಇದ್ದೆ ನಿನ್ನಲ್ಲಿ, ಎಲ್ಲಿಯಾದ್ರೂ ಇಂತಹ ಹೀನವಂತಹ ಕಾರ್ಯಕ್ಕೆ ನೀನು ಮನ ಮಾಡಿ ಎಂದಾದ್ರೆ ದೇವರು ಮೆಚ್ಚುವುದಕ್ಕೆ ಸಾಧ್ಯವಿಲ್ಲ. ಬಂದ ಹಾಗೆ ನಡಿ ನಡಿ ನಡಿ.
ಗೆಲುವರಿಯಿಂದ ಬೇಗ ನಡೆಯುವುದು ನೀವು. ಗ್ರಾಮದಲ್ಲಿ ಹೇಳ್ತಾ ನೀನು ಕೇಳುವುದಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಬೇಡ, ನಿಂಗೆ ಹೋಗುದು ಒಳ್ಳೆದಿಲ್ಲ, ಹಾಳಾಗಿ ಹೋಗ್ತಿ, ಅಡ್ಡದಿಂದ ಹೋಗ್ತಿ ನೀನು. ನಾನು ಕುಲವೇ ಹಾಗೆ. ಹೇಗೆ? ನಿನ್ನ ಶಾಪ ನನಗೆ ಸಿಕ್ಕುವುದಿಲ್ಲ. ನನ್ನ ಶಾಪವೇ ನಿನಗೆ. ಬಾ, ಎಲ್ಲಿಗೆ ಬಾ? ಬಾ. ಎಲ್ಲಿಗೆ? ಬೇಡ. ಯಾರಿಗೂ ತಿಳಿದ ಅಪರಾಧವನ್ನು ಮಾಡಿದವರು ನಾನು. ನಮಗೆ ಯಾಕೆ ಈ ಸ್ಥಿತಿ ಬಂತು ಅಂತ ಯೋಚಿಸ್ತಾರೆ. ಶೀಲವನ್ನೇ ಕೆಡಿಸೋದಕ್ಕೆ ಮುಂದಾಗ್ತಾ ಇದ್ದಾನೆ ಪ್ರಭು. ಭಗವಂತ ಯಾವುದೇ ಕಾರಣಕ್ಕಾಗಲಿ ಕಷ್ಟ ಕೊಡಬೇಡಿ ಎಂದು ಕೇಳಿದಾಗ ಕಷ್ಟವನ್ನು ಕೊಡಿ, ಅದರೊಟ್ಟಿಗೆ ಆ ಕಷ್ಟವನ್ನು ವಿಧಿಸುವಂತಹ ಚಿತ್ತಸ್ಥೈರ್ಯವನ್ನು ಹೀಗೆ ದೇವರಲ್ಲಿ ಬೇಡಿಕೊಳ್ಬೇಕು. ನಮಗೊದಗಿದಂತಹ ಪರಿಸ್ಥಿತಿಯನ್ನು ಮತ್ತೊಮ್ಮೆ ಸಿಂಹಾವಲೋಕನ ಮಾಡಿದಾಗ ಅವಕಾಶ ಒಂದನ್ನೂ ಭಗವಂತ ಕಲ್ಪಿಸಿಕೊಟ್ಟಿದ್ದಾರೆ ಎಂಬುದು ಸ್ಪಷ್ಟ ಸತ್ಯ. ಯಾಕೆ? ನಮ್ಮೂವರನ್ನು ಒಂದೇ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಎಂತಹ ಬುದ್ಧಿವಂತನಾಗಿದ್ದರೂ ಕೆಲವು ಸಂದರ್ಭದಲ್ಲಿ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಜಾರ್ತಾರೆ, ಬೀಳ್ತಾರೆ ಎಂಬುದಕ್ಕೆ ನಮ್ಮ ಈ ಕಥೆಯೇ ನಿದರ್ಶನವಾಗಿದೆ. ಮಾಡಲಿ ಕಂದ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಯಾರಿಗೂ ಯಾವುದೇ ಕಾಲಕ್ಕೂ ಯಾರೂ ಇಲ್ಲ ಎಂದು ಹೀಗೆ ಯೋಚಿಸಲೇಬಾರದಂತೆ. ಯಾರಿಗೆ ಯಾರೂ ಇಲ್ಲವೋ ಅಂತಹ ಸಂದರ್ಭದಲ್ಲಿ ದೇವನೊಬ್ಬನಿದ್ದಾನೆ, ಅವ ಖಂಡಿತ ಸಹಕರಿಸ್ತಾನೆ ಎಂಬ ಆತ್ಮವಿಶ್ವಾಸ ನಮ್ಮ ಅಂತರಾಳದಲ್ಲಿದೆ. ಅಲ್ಲದೆ ಬುದ್ಧಿ ಬಂದ ಆ ಗಳಿಗೆಯಿಂದ ಈ ಗಳಿಗೆಯವರೆಗೆ ಏಕಾಗ್ರ ಚಿತ್ತದಿಂದ ಗುರುಪದೇಶಕ್ಕೆ ಅನುಗುಣವಾಗಿ ಪಂಚಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಧ್ಯಾನಿಸುತ್ತಾ ಬಂದ ಶಿವಭಕ್ತರೂ ನಾವು. ಶಿವಭಕ್ತರಾದ ನಮ್ಮ ಪಾಲಿಗೆ ಇಂತಹ ಸಂಕಷ್ಟ ಒದಗಿತು ಅಂತ ಇದ್ದರೆ ಮತ್ತೆ ಶಿವದೇನನ್ನು ಧ್ಯಾನಿಸುವುದು ಯಾರಿದ್ದಾರೆ? ಖಂಡಿತ ಹಾಗಾಗಲಿಕ್ಕಿಲ್ಲ. ಅದಕ್ಕಾಗಿ ಈ ಸೆರೆಮನೆಯ ಒಳಗೆ ನಮಗೇನು ಲಭ್ಯವಿಲ್ಲದೆ ಇದ್ರೂ ಇದ್ದಂತಹ ಮಣ್ಣನ್ನು ಒಟ್ಟುಗೂಡಿಸಿ ಒಂದು ಪ್ರತಿಮೆಯನ್ನು ಮಾಡಿದ್ದೇವೆ, ಲಿಂಗ ರೂಪದಲ್ಲಿ ರಚಿಸಿದ್ದೇವೆ. ನಮಗಿರುವುದು ಒಂದೇ ದಾರಿ, ಏಕಾಗ್ರ ಚಿತ್ತದಿಂದ ನಾವು ಒಂದಾಗಿ ಆ ಹಲವನ್ನು ಜಯ ಜಯ ಪಾರ್ವತಿ ರಮಣ, ಜಯ 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 ಪಾರ್ವತಿ ರಮಣ, ಪರಪಾವನ ಚರಣ, ಚರಣವೇ ಪಾವನ, ಜಯ ದುಷ್ಟ ಕುಲ ಮನ
ಅದರೊಂದಿಗೆ ನಿಂತಹ ಭಗವಂತ ನಮಗೆಲ್ಲರೂ ದರ್ಶನ ಕೊಟ್ಟಿದ್ದಾರೆ. ಜಯಕಾರವನ್ನು ಮಾಡುವ ಈ ಪ್ರಪಂಚದಲ್ಲಿ ಯಾರು ಶಿವಪಂಚಾಕ್ಷರಿ ಮಂತ್ರವನ್ನು ಮತಿಸ್ತಾರೆ ಅಂತವರ ರಕ್ಷಣೆಗಾಗಿಯೇ ಬೆಳ್ಳಿ ಬೆಟ್ಟದಲ್ಲಿ ನಿಂತವನ ನಿರಂತರ ಉಳಿಯುವುದನ್ನು ಪೂಜಿಸ್ತಾ ಬಂದ ಕಾರಣ ಇದೋ ನೀವು ಭಕ್ತಿಯನ್ನು ಹೊಂದಿದ್ದೇನೆ. ಯಾರಿಂದ ಯಾಕೆ ಕಣ್ಣೀರು ಹೇಳಬಾರದೆ? ಖಂಡಿತ ಎಲ್ಲವನ್ನು ತಿಳಿಯುವುದಕ್ಕೆ ಸಮರ್ಥನೀಯವಾದಂತಹ ಶಂಕರಾಗಿ ಕೈಲಾಸ ಅದು ನಮ್ಮಲ್ಲೇ ಕೇಳುತ್ತಾ ಇದ್ದಿ ಹೇಳಬೇಕಾಗಿರುವುದು ಅಲ್ಲವೇ? ಭೀಮಾಸುರ ಭೀಮಾಸುರ ಎಂಬ ದಾನವ ಧರಿತ್ರಿಯಲ್ಲಿ ಜನ್ಮಗ್ರಹಣ ಮಾಡುತ್ತಾ ಇದ್ದಾನೆ. ಓಹೋ ಹೆಚ್ಚೇಕೆ ಸ್ವರ್ಗಲೋಕವನ್ನು ನರಳಿ ಇಂದ್ರಾದಿ ಸುಂದರಸರನ್ನು ಕಾರಣದಲ್ಲಿ ಸೆರೆಬಡಿದಿದ್ದಾನೆ. ಓಹೋ ಅಲ್ಲದೆ ನಿನ್ನನ್ನೇ ನಂಬಿಕೊಂಡು ಬಂದಂತಹ ನಮ್ಮ ಮೇಲೂ ಆಕ್ರಮಣಕಾರಿ ಯುದ್ಧ ಮಾಡಿ ನಮ್ಮನ್ನು ರಣಕಣದಲ್ಲಿ ಸೋಲಿಸಿ ಸೆರೆಗೆ ವಾಸವನ್ನು ಅನುಭವಿಸುವಂತೆ ಮಾಡಿದ್ದಾರೆ ಭಗವಂತ. ಏನಯ್ಯ? ಅಷ್ಟೇ ಅಲ್ಲದೆ ಮತ್ತೆ ಇಂದು ಪಂಚಮಹಾಪಾತಗಳನ್ನು ಮಾಡುತ್ತಾ ಇದ್ದಾರೆ. ಓಹೋ ಧರಿತ್ರಿಯಲ್ಲಿ ಧರ್ಮಕಾರಿ ಮಾಡುವ ದಾನವ ಶಕ್ತಿಯನ್ನು ದಮನ ಮಾಡಿ ನಮ್ಮೆಲ್ಲವರನ್ನು ರಕ್ಷಿಸಬೇಕು ಅಂತ
ಇದು ಈ ಸಂದರ್ಭದಲ್ಲಿ ಭೀಮಾಸುರನನ್ನು ದೈತ್ಯ ಬ್ರಹ್ಮದೇವನಿಂದ ವರವನ್ನು ಪಡೆದು ಲೋಕಕ್ಕೆ ಕಂಟಕನಾಗಿದ್ದಾನೆ. ನಿನ್ನ ಮನವಿಯನ್ನು ಯಾವಾಗ ಬಯಸುತ್ತಾನೋ ಆತ ಮಣ್ಣನ್ನೇ ತಿನ್ನಬೇಕು. ಈತನಿಗೆ ಸರಿಯಾದ ದಾರಿಯನ್ನು ನಾನು ತೋರಿಸ್ತೇನೆ. ನಿಮ್ಮ ರಕ್ಷಣೆಯು ನನ್ನ ಭೀಮಾಸುರನಿಗೆ ಸರಿಯಾದ ಪ್ರಯತ್ನ ಮಾಡಬೇಕು. ನಾನೊಬ್ಬನೇ ಹೋಗುವುದಲ್ಲ, ನನ್ನ ಮುಂದೆ ಕಾಲು ಮಾಡುವುದಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಓಡೋಡಿ ನೋಡಿದ್ರೆ ಏನೋ ಬದಲಾವಣೆ ಮುಖದಲ್ಲೇ ಸಿಕ್ತು. ಯಾಕೆ ನನ್ನಿಂದೇನಾಗಬೇಕು? ಕಾಮಾಕ್ಷಿ ಅರಸನಲ್ಲ ನನ್ನ ಭಕ್ತರಿಗೆ ಒಬ್ಬ ಭಕ್ತದಿಂದ ಭೀಮಾಸುರನಿಗೆ ಸರಿಯಾದ ಪ್ರವೇಶ ಆಗಬೇಕು. ಏನು ಚಿಂತಿಸುವ ಅಗತ್ಯವಿಲ್ಲ. ನನ್ನಂತಹ ದಾನವನ್ನು ನಾನು ಎದುರಿಸ್ತೇನೆ. ಶ್ರೀನ ಮುಂದೆ
ಸ್ವರ್ಗಾಲೋಕಕ್ಕೆ ದಾಳಿ ಮಾಡಿದೆ. ದೇವತೆಗಳನ್ನು ಪೀಡಿಸಿದೆ. ಹೌದಯ್ಯ. ಹೌದೇನೋ? ಇಂತಹ ದುಷ್ಕೃತ್ಯವನ್ನು ಮಾಡುತ್ತಿರುವಂತಹ ನಿನ್ನನ್ನು ವಾದಿಸಿ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಬೇಕಾಗಿಯೇ ಶಿವಸುತನು ಬಂದಿದ್ದೇನೆ. ಸಾಯದ ಹೌದು. ಯಾರು ನೀನು? ಕಾಲಭೈರವ. ಕಾಲಭೈರವನೇ ನಾನು. ಏನು ನೀನು ಕಾಲಭೈರವನಾದ್ರೆ ನನಗೆ ಏನು ಲೆಕ್ಕಕ್ಕಿಲ್ಲ. ಹಾಗಾಗಿ ನಿನ್ನಲ್ಲಿ ಲೆಕ್ಕ ಚುಕ್ಕ ಮಾಡುವುದಕ್ಕೆ ಬಂದವ ನಾನು. ಹೌದಾ? ಹೌದು. ಚುಕ್ಕ ಮಾಡುವುದು ಯಾರಂತ ನೋಡೋಣ ನೋಡೋಣ. ಅಯ್ಯೋ, ಒಂದು ಮಾತು ಹೇಳ್ತೇನೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಯು ಆರಾಧಿಸುವುದು ಶಿವನನ್ನು. ಹಾಗೆಂತ ನೀನೇನು ಮಾಡಿದೆ? ರಕ್ಕ ಸಂಸ್ಥೆಯಲ್ಲಿ ಹುಟ್ಟಿದಂತ ನೀನು ಬ್ರಹ್ಮಣ ಕುರಿತಾಗಿ ತಪಸ್ಸನ್ನು ಮಾಡಿ ಆತನಿಂದ ಹೊರಗೊಂಡು ಪಡೆದು ಪಡೆದಿದ್ದೇನೆ. ಸ್ವರ್ಗಕ್ಕೆ ಪ್ರವೇಶ ಮಾಡಿದೆ. ದೇವತೆಗಳನ್ನು ಸ್ಮರಿಸಿದೆ. ನಿನ್ನ ಸಾಧೀನಾದ ವೇಳೆ ಭೂಲೋಕದಲ್ಲಿ ಯಾರು ಶಿವಭಕ್ತರಿದ್ದಾರನ್ನು ಹುಡುಕುತ್ತಾ ಮುಂದೆ ಸಾಗಿದೆ. ಇವತ್ತು ಯಾರು ನೀನು ಪೀಡಿಸಿದ್ದು? ಸುದಕ್ಷಿಣ. ಹೌದಾ? ಅವನ ಪರವಾಗಿ ಆತನ ರಕ್ಷಣೆಯಾಗಿ ಕೈಲಾಸವಾಸಿ ಪ್ರಭು ಪರಮೇಶ್ವರನೇ
ಪ್ರಶ್ನೆ ಮಾಡ್ತೀಯ? ನನ್ನನ್ನು ನೀನು ಇಲ್ಲಿಗೆ ಬರಿಸಿದೆ. ನಾನು ಯಾರು ನನ್ನ ಭಕ್ತರು ನನ್ನನ್ನು ಆರಾಧಿಸ್ತಾರೋ ಅಂತರ ಭಕ್ತರ ರಕ್ಷಣೆಗೆ ಇದ್ದವ. ನೀನೀಗ ಅವನ ಪರವಾಗಿ ಬಂದವ ನೀನು. ಆದರೆ ಈ ಹೊತ್ತು ಈ ಭೀಮಾಸುರ ಒಂದು ವೇಳೆ ಹರಿ ಹರ ಬ್ರಹ್ಮ ಯಾರೇ ಬರಲಿ ನಾನು ಲೆಕ್ಕಿಸಲಾರೆ. ಹುಟ್ಟಿದಂತ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾದ್ರೂ ಮರಣವೆಂಬುದು ಇದ್ದದ್ದೇ ಇದ್ದದ್ದು. ಆದ್ರೆ ಮರಣಕ್ಕೆ ಈ ಸೃಷ್ಟಿಕರ್ತ ಬ್ರಹ್ಮದೇವ ಅವ ಸೃಷ್ಟಿ ಮಾಡುವಾಗಲೇ ಬರೆದಿರ್ತಾನೆ, ನೀನು ಇಷ್ಟೇ ದಿವಸ ಭೂಮಿ ಬದುಕಿ ಬಾಳಬೇಕು, ಇಂಥ ದಿವಸ ನಿನಗೆ ಇಂಥವನಿಂದಲೇ ಮರಣ. ಬ್ರಹ್ಮದೇವ ಹೇಳ್ತೇನೆ, ಯಾವಾಗ ಮೂರು ಕಣ್ಣಿನ ಮುಕ್ಕಣ್ಣೇಶ್ವರ ಎದುರುಕೊಳ್ತಾನ ಆತನಿಂದಲೇ ನಿನ್ನ ಮರಣ. ಇದೋ ಈಗ ಬಂದವ ಮುಕ್ಕಣ್ಣೇಶ್ವರ. ಕರೀತಾ ಇದ್ದಾನೆ. ಯಾರನ್ನು ಕರೀತಾರೆ ನೋಡು.
ಯಾರಿಗಾದ್ರೂ ಒಂದು ಸಾವಿಗೆ ಕಾರಣ ಅಂತ ಇರ್ತದೆ. ಆದ್ರೆ ಈ ದುಷ್ಟ ಪಡೆದುಕೊಂಡದ್ದು ಹೇಗೆ? ಪ್ರಪಂಚದಲ್ಲಿ ಯಾರಿಂದಲೂ ಮರಣವಾಗಬಾರದು, ಹಣದಿಂದ ಮಾತ್ರ. ಅದನ್ನು ಕಪಿದಂತಾದ ಸ್ವರ್ಗಕ್ಕೆ ಪ್ರವೇಶ ಮಾಡಿದ, ದೇವತೆಗಳನ್ನು ಸೋಲಿಸಿದ. ನೋಡಿದ್ಯಾ, ಇವತ್ತು ಆತನ ಮರಣ ಆದ ಕ್ಷಣದಲ್ಲಿ ದೇವತೆಗಳು ಸ್ವರ್ಗಲೋಕವನ್ನು ಸೇರಿಕೊಂಡು ಪುಷ್ಪ ವೃಕ್ಷವನ್ನು ಈ ಲೋಕಕ್ಕೆ ಕೊಡ್ತಾ ಇದ್ದಾರೆ. ಯಾವಾಗಲೂ ಕಲ್ಯಾಣ ಮುಡಿ ಬರುವಾಗ ಎಲ್ಲದಕ್ಕೂ ಅಂತ್ಯ ಆಗಬೇಕು. ಹಾಗಿದ್ರೆ ಈ ಕನಗೈಯಿಂದ ಮೆರೆಯುತ್ತಾ ಇದ್ದದ್ದು ಧರ್ಮನ ವರಬಲದಿಂದ. ಹಾಗಂತ ಯಾರಿಗಾದ್ರೂ ಸಾವು ಇದ್ದದ್ದೇ, ಈತನಿಗೆ ಸಾವು ಯಾರಿಂದ ಇದ್ದದ್ದು? ನನ್ನಿಂದಾಗಿ ಅಲ್ಲ. ಅದಕ್ಕೆ ಕಾರಣಕರ್ತರು ನೀವು. ಈ ಪ್ರಪಂಚದಲ್ಲಿ ಯಾರು ಶಿವನಾಮ ಸ್ಮರಣೆಯನ್ನು ಸ್ಮರಿಸ್ತಾರ, ಪೂಜಿಸ್ತಾರ, ಈತರ ಆರಾಧನೆಯಲ್ಲಿ ದೇವರು ಒಳಿತಾರಗಳಿಗೆ ನೀವು ಕಾರಣಕರ್ತರು. ನಿಮ್ಮಿಂದಾಗಿ ಆ ದುಷ್ಟನ ವಧೆಯಾಯಿತು. ಹಾಗೆಂದ ನನಗೆ ಇನ್ನೇನು ಇರುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಮನವಿ ಪಾರ್ವತಿ ಕೈಲಾಸದಲ್ಲಿ ಕಾಯ್ತಾ ಇದ್ದಾರೆ. ಈಗ ನಿಮಗೆ ರಕ್ಷಣೆ ಆಯ್ತಲ್ಲ, ಹೋಗು ನೀನ ಪುರದಲ್ಲಿ ಭಗವಾನ್ ಹರವೇ ನಮ್ಮ ಪುಣ್ಯ ಭೂಮಿಗೆ ಬಂದು ನಮ್ಮನ್ನು ಪೂರ್ಣವಾಗಿ ಅನುಗ್ರಹಿಸಿದ್ದಾರೆ. ಇದಕ್ಕಿಂತ ಸಂತೋಷ, ನೆಮ್ಮದಿ, ಆತ್ಮತೃಪ್ತಿ ಈ ಕರ್ಮಭೂಮಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಬೇರೆ ಯಾರಿಗಿಲ್ಲ. ಹಾಗೆಂದು ಹೋಗುವ ಹೊತ್ತಿನಲ್ಲಿ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಕರ್ತವ್ಯವನ್ನು ಎಚ್ಚರಿಸಿದ್ದಾರೆ. ಇಷ್ಟರವರೆಗೆ ಕಾಮಪುರ ಈ ರೀತಿಯಾಗಿ ನಾಮಧೇಯವಿತ್ತು. ಆದರೆ ಇನ್ನು ಮುಂದಕ್ಕೆ ಹರನಾದಂತಹ ಭಗವಂತನೇ ಇಲ್ಲಿ ಆ ಶಿವರೂಪನಾಗಿ ಕಂಡದ್ದರಿಂದ ಇನ್ನು ಮುಂದಕ್ಕೆ ಈ ಪುರಕ್ಕೆ ಕಾಮಲಿಂಗಾಪುರ ಅಥವಾ ತಾಮಸ ಗುಣ ಪ್ರತೀಕವಾಗಿ ಕಾಮಲಿಂಗಾಪುರ ಈ ರೀತಿಯಾಗಿ ನಾಮಧೇಯವನ್ನು ಮಾಡಬೇಕು ಅಂತ ಶಿವನ ಅಪ್ಪಣೆಯಾಗಿದೆ. ನಾವು ಸೆರೆಮನೆಯಲ್ಲಿರುವ ಹೊತ್ತಿನಲ್ಲಿ ಅಲ್ಲಿಯ ಮಣ್ಣನ್ನೇ ಸೇರಿಸಿ ಒಂದು ಲಿಂಗವನ್ನು ನಿರ್ಮಿಸಿದೆವು. ಆ ಲಿಂಗದಿಂದಲೇ ಜ್ಯೋತಿ ಸ್ವರೂಪನಾಗಿ ಹರ ಎದ್ದು ಬಂದ. ಇನ್ನು ಮುಂದಕ್ಕೆ ಆ ಸೆರೆಮನೆಯನ್ನು ತೆಗೆದು ಅಲ್ಲಿಯೇ ದೇವಸ್ಥಾನವನ್ನು ಕಟ್ಟಿಸಿ ಆ ಮೂಲ ಲಿಂಗ ರೂಪಕ್ಕೆ ಇನ್ನು ಮುಂದಕ್ಕೆ ಭೀಮಶಂಕರ ಅಥವಾ ಭೀಮಶಂಕರ ಶಿವ ಈ ರೀತಿಯಾಗಿ ನಾಮಧೇಯ ಮಾಡಬೇಕು ಎಂಬುದು ಶಿವನ ಅಪ್ಪಣೆ. ಅದಕ್ಕನುಗುಣವಾಗಿ ಎಲ್ಲ ಕಾರ್ಯವನ್ನು, ದೇವರ ಕಾರ್ಯವನ್ನು ಮುಗಿಸಿದ ಹಾಗೆ ಭಗವಂತನನ್ನು, ಭಗವಂತನಾದವ ಭಕ್ತರನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸ್ತಾನೆ, ದುಷ್ಟರನ್ನು ಯಾವ ರೀತಿ ಕೊಲ್ಲುತ್ತಾನೆ ಎಂಬ ತತ್ವವನ್ನು ಪ್ರತಿಪಾದಿಸುತ್ತಿರುವ ಈ ಭೀಮಶಂಕರ ವಿಜಯ ಎಂಬ ಈ ಕಥಾನಕವನ್ನು ಯಾರು ಆಡಿದರು, ಆಡಿಸಿದರು, ನೋಡಿದರು, ನುಡಿಸಿದರು, ಕೇಳಿದರು, ಕೇಳಿಸಿದರು ಅವರೆಲ್ಲವರಿಗೂ ನಾವು ನಂಬಿದಂತಹ ಕೊಲ್ಲಂಗಾನ ದುರ್ಗಾ ಪರಮೇಶ್ವರಿ ದೇವಿ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕಥಾಭಾಗಕ್ಕೆ ಮಂಗಳವನ್ನು ಆಡುವುದಕ್ಕೆ ಸಭ್ಯರ ಶ್ರೀ ದುರ್ಗಾ
ಪ್ರಭುರಾಮೆಗೆ ಮಹಾಗಣಪಗೆ ಮಂಗಳ